ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಮಾತುಕತೆಯಲ್ಲಿ ಇವತ್ತು ನಾವು ರಾಷ್ಟ್ರೀಯ ಜಂತುಹುಳ ನಿರ್ವಹಣಾ ದಿನ ಅಂದರೆ ಇದರ ಸಪ್ತಾಹವನ್ನು ಈ ವಾರದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಇದರ ಬಗ್ಗೆ ವಿಶೇಷ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್. ಖ್ಯಾತ ದಂತ ವೈದ್ಯರಾಗಿ ಹೊಸಂಗಡಿಯಲ್ಲಿ ಸುರಕ್ಷಾ ದಂತ ಚಿಕಿತ್ಸಾಲಯವನ್ನು ಹೊಂದಿ ದಂತ ಶಸ್ತ್ರಚಿಕಿತ್ಸಕರಾಗಿ, ಅಂಕಣಕಾರರಾಗಿ, ಲೇಖಕರಾಗಿ, ಒಳ್ಳೆಯ ಚಿಂತಕರಾಗಿ, ವಾಗ್ಮಿಯಾಗಿ ಇವರು ನಮಗೆ ಪರಿಚಿತ. ಹೊಸಕುರಲ್ನಲ್ಲಿ ಅನೇಕ ಮಾಹಿತಿ ಕಾರ್ಯಕ್ರಮಗಳನ್ನು ಇವರು ಹಂಚಿಕೊಂಡಿದ್ದಾರೆ. ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಜಂತುಹುಳ ನಿರ್ವಹಣೆಯ ಬಗ್ಗೆ ಅವರು ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ, ಇದೀಗ ರಾಷ್ಟ್ರೀಯ ಜಂತುಹುಳ ನಿರ್ವಹಣಾ ಸಪ್ತಾಹ ಅಂತ ಈ ವಾರದಲ್ಲಿ ನಾವು ಆಚರಿಸ್ತೇವೆ ಅಂತ ಕೇಳಿದ್ದೇವೆ. ಈ ಜಂತುಹುಳ ನಿರ್ವಹಣಾ ಅಂತ ಹೇಳಿದರೆ ಭಾರತ ಸರ್ಕಾರದ ಯೋಜನೆ ಅಂತ ಹೇಳಿ ನಾವು ಮೇಲಿಂದ ಕೇಳಿತಿಲ್ಲದ್ದು. ಏನು ಈ ಯೋಜನೆ? ನೋಡಿ, ಇದು ಒಂದು ನಮ್ಮ ಭಾರತ ದೇಶದಂಥ ಹಲವಾರು ಇಲಾಖೆಗಳು ಒಟ್ಟು ಸೇರಿ ಮಾಡಿದಂತಹ ಒಂದು ಜನರ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದರಲ್ಲಿ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ 3 ಇಲಾಖೆಗಳು ಒಟ್ಟು ಸೇರಿಕೊಂಡು ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಈ ಜಂತು ಹುಳಗಳು, ಹಲವಾರು ರೀತಿಯ ಹುಳಗಳಿರುತ್ತದೆ, ಈ ಹೊಟ್ಟೆಯಲ್ಲಿ ಸೇರಿಕೊಂಡು ಅದು ಬಹಳಷ್ಟು ಮಾನಸಿಕ ದೈಹಿಕ ತೊಂದರೆಗಳಿಗೆ ಉಂಟು ಮಾಡ್ತದೆ. ದೈಹಿಕ ಬೆಳವಣಿಗೆಗೆ ತೊಂದರೆ ಮಾಡ್ತದೆ, ಮಾನಸಿಕವಾಗಿ ಸಹ ಬೆಳವಣಿಗೆಗೆ ಕುಂಠಿತಗೊಳಿಸುತ್ತದೆ. ಅಂತಹ ಒಂದು ಜಂತು ಹುಳಗಳು ತೊಂದರೆ ಬಹುಶಃ ಮಕ್ಕಳಲ್ಲಿ ಜಾಸ್ತಿ ಕಂಡು ಯುವ ಜನತೆಯನ್ನು ಹೆಚ್ಚು ಅಫೆಕ್ಟ್ ಮಾಡ್ತದೆ. ಇದನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕು ಅಂತ ಹೇಳಿ ಫೆಬ್ರವರಿ 10, 2015ರಲ್ಲಿ ಭಾರತ ಸರ್ಕಾರ ಇದನ್ನು ಈ ಒಂದು ಜಂತುಹುಳ ನಿವಾರಣಾ ದಿನ ಅಂತೇಳಿ ವರ್ಷದಲ್ಲಿ 2 ಬಾರಿ ಫೆಬ್ರವರಿ 10 ಮತ್ತು ಆಗಸ್ಟ್ 10 ಮತ್ತು ಒಂದು ಸಪ್ತಾಹ 1 ವಾರಗಳ ಕಾಲ ಈ ಕಾರ್ಯಕ್ರಮ ಜರುಗಿಸ್ತದೆ. ಜನರಲ್ಲಿ ಈ ಜಂತುಹುಳಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಅರಿವು ಮೂಡಿಸುವುದು, ಅದರಿಂದ ಯಾವ್ಯಾವ ತೊಂದರೆಗಳಿದೆ, ಅದರಿಂದ ಯಾವ್ಯಾವ ದೈಹಿಕವಾದ ತೊಂದರೆಗಳು ಆರೋಗ್ಯಕ್ಕೆ ಹಾನಿಯಾಗ್ತದೆ, ಅದನ್ನು ತಡೆಗಟ್ಟುವುದು ಹೇಗೆ ಎನ್ನುವುದನ್ನು ಜನರಲ್ಲಿ ಜಾಗೃತಿ ಮೂಡಿಸಿ ಮತ್ತು ಮಕ್ಕಳಿಗೆ ಈ ಒಂದು ಮಾತ್ರೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿ ಜನರನ್ನು ಹೆಚ್ಚು ಆರೋಗ್ಯವಂತರನ್ನಾಗುವ ಮಾಡುವ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಆರೋಗ್ಯ ಇಲಾಖೆ ಬಹಳಷ್ಟು ದಿಟ್ಟವಾಗಿ ಈ ಕಾರ್ಯಕ್ರಮ ನಡೆಸ್ತಾ ಇದೆ. ಅದು ಜನರಿಗೆ ತಲುಪಬೇಕು ಅಂತ ಉದ್ದೇಶದಿಂದ ನಾವಿವತ್ತು ಈ ಮಾಹಿತಿ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದೇವೆ. ಪಲ್ಸ್ ಪೋಲಿಯೋದ ಬಗ್ಗೆ ಕೇಳಿದ್ದೇವೆ. ಪಲ್ಸ್ ಪೋಲಿಯೋ ನಿರ್ವಹಣೆಗಾಗಿ ಅದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಂದೋಲನವಾಗಿ ಬೆಳೆದ ಬಗ್ಗೆ ಕೇಳಿದ್ದೇವೆ. ಇದೀಗ ಜಂತುಹುಳಗಳ ಬಗ್ಗೆಯೂ ಕೂಡ ಈ ರೀತಿಯ ಯೋಜನೆಯನ್ನು ಹಾಕಿಕೊಂಡಾಗ ಇದರ ಮುಖ್ಯ ಧ್ಯೇಯ ಏನು? ಯಾಕೆಂದರೆ ಮಕ್ಕಳಲ್ಲಿ ಅಪಾಯ ಹೆಚ್ಚು ಅಂತ ಕೇಳಿದ್ದೇವೆ. ಯಾವ ರೀತಿಯ ಧ್ಯೇಯವನ್ನು ಇಟ್ಟುಕೊಂಡು ಈ ಕಾರ್ಯಾಚರಣೆ ಆಗ್ತಾ ಇದೆ? ನೋಡಿ, ಜಾಗತಿಕವಾಗಿ ನಾವು ಹೇಳಿದ್ರೆ ಒಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಬೋದು. 850 ಮಿಲಿಯನ್ ಮಂದಿ ಜಾಗತಿಕವಾಗಿ ವಿಶ್ವದಾದ್ಯಂತ ಈ ಹುಳಗಳ ಬಾಧೆಯಿಂದ ಇದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಸಾಧಾರಣ 350-400 ಮಿಲಿಯನ್ ಮಕ್ಕಳು, ಸಣ್ಣ ಮಕ್ಕಳು ಈ ಹುಳಗಳ ಬಾಧೆಯಿಂದ ಅಫೆಕ್ಟ್ ಆಗಿದ್ದಾರೆ. ನಮ್ಮ ಭಾರತ ದೇಶವನ್ನು ತೆಗೆದುಕೊಂಡ್ರೆ ನಮ್ಮ ದೇಶದ ಜನಸಂಖ್ಯೆ ಸುಮಾರು 130 ಕೋಟಿಯಲ್ಲಿ ಬಹುಶಃ 30 ಕೋಟಿಯಷ್ಟು ಜನರು, ಹೆಚ್ಚಿನವರು ಮಕ್ಕಳೇ ಈ ಒಂದು ಹುಳದ ಬಾಧೆಯಿಂದ ತೊಂದರೆಗೊಳಗಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಮಕ್ಕಳಲ್ಲಿ ಈ ಸಣ್ಣ ಪ್ರಾಯದಲ್ಲಿ ಈ ಹುಳಗಳ ಬಾಧೆ ಉಂಟಾದರೆ ಸಂಪೂರ್ಣ ಪರಿಪೂರ್ಣ ಬೆಳವಣಿಗೆಗೆ ಅಪೌಷ್ಟಿಕತೆ ಉಂಟಾಗ್ತದೆ, ರಕ್ತಹೀನತೆ ಉಂಟಾಗ್ತದೆ. ಇಂತಹ ತೊಂದರೆಗಳಿಂದ ಮಾನಸಿಕ ದೈಹಿಕ ಬೆಳವಣಿಗೆ ಕುಂಠಿತವಾಗ್ತದೆ ಅಂತ ಹೇಳುವ ಉದ್ದೇಶದಿಂದ ಅವರು ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ನಿಟ್ಟಿನಲ್ಲಿ ಸರ್ಕಾರ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಒಟ್ಟಿನಲ್ಲಿ ತಾವು ಈಗ ಹೇಳಿದಿರಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಮುಖಾಂತರ ಜಗತ್ತಿನಲ್ಲಿ ಈ ಪೋಲಿಯೋ ಅನ್ನೋ ರೋಗವನ್ನು ನಾವು ಕಿತ್ತೊಗೆದಿದ್ದೇವೆ. ಅದೇ ರೀತಿ ಈ ಜಂತುಹುಳಕ್ಕೆ ಔಷಧಿ ನೀಡಿ ಬಹಳ ಸಿಂಪಲ್ ಟ್ರೀಟ್ಮೆಂಟ್, ಪ್ರಿವೆನ್ಷನ್ ಮಾಡುವಂಥ, ತಡೆಗಟ್ಟಬಹುದಾದಂತಹ ರೋಗ. ಒಂದು ಸಣ್ಣ ಸ್ಟೆಪ್ನಿಂದಾಗಿ ಬಹುಶಃ ವ್ಯಕ್ತಿಯ ಪರಿಪೂರ್ಣ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಬಹುದು ಅಂತ ಹೇಳುವ ಒಂದು ಪರಿಕಲ್ಪನೆ ಈ ಒಂದು ಕಾರ್ಯಕ್ರಮದಲ್ಲಿ ಅಡಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ, ದೇಶದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡ್ರೆ ಸುಮಾರು ಹತ್ತಿರ 5 ಲಕ್ಷ ಮಕ್ಕಳು, 4 ಲಕ್ಷದ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದಂತಹ ಪಟ್ಟಿನಲ್ಲಿ
4,91,577 ಮಂದಿ ಮಕ್ಕಳಿದ್ದಾರಂತೆ. ಅದು ನಮ್ಮ ಮಾನ್ಯ ಆರೋಗ್ಯ ಅಧಿಕಾರಿಗಳು ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿರುವಂಥದ್ದು. ಆ ಎಲ್ಲ ಮಕ್ಕಳನ್ನು ತಲುಪಿ ಅವರಿಗೆ ಈ ಒಂದು ಮಾತ್ರೆ ಏನಿದೆ, ಸಿಂಪಲ್ ಆಲ್ಬೆಂಡಜೋಲ್ ಅಂತ ಒಂದು ಮಾತ್ರೆ ಇದೆ, ಹುಳಕ್ಕೆ ನೀಡುವಂಥ ಮದ್ದು. ಆ ಮದ್ದನ್ನು ಕೊಟ್ಟು ಶಾಲೆಗಳ ಮುಖಾಂತರ, ಅಂಗನವಾಡಿಗಳ ಮುಖಾಂತರ, ಆಶಾ ಕಾರ್ಯಕರ್ತರ ಮುಖಾಂತರ ಕೊಟ್ಟು ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಮಾಡಿ ಒಂದು ಸುಂದರವಾದ, ಸದೃಢವಾದ, ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದೆ. ಮಕ್ಕಳ ಬೆಳವಣಿಗೆಗೆ ಸಾಧಾರಣವಾಗಿ ಸಣ್ಣದರಲ್ಲಿ ಪೌಷ್ಟಿಕಾಂಶದ ಆಹಾರಗಳ ಅಗತ್ಯ ಇರ್ತದೆ. ಆದರೆ ಯಾವಾಗ ಹುಳಬಾಧೆ ಮಕ್ಕಳಿಗೆ ಆರಂಭ ಆಯಿತೋ ಅಲ್ಲಿಂದ ಮಕ್ಕಳ ಬೆಳವಣಿಗೆಗೆ ಇದರಿಂದ ತೊಂದರೆ ಆಗ್ತದೆ ಅನ್ನುವಂತಹ ಒಂದು ಮಾಹಿತಿ. ಈಗ ಮಕ್ಕಳಿಗೆ ಜಂತು ಹುಳಗಳು ಅಂತ ಹೇಳಿದರೆ, ಈ ನಾವು ಮಕ್ಕಳಲ್ಲಿ ಹೊಟ್ಟೆ ನೋವು ಬರುವುದೆಲ್ಲ ಕೇಳಿದ್ದೇವೆ. ಈ ಜಂತು ಹುಳಗಳ ಬಗ್ಗೆ ಹೇಗೆ ಆರಂಭ ಆಗ್ತದೆ ಅದು? ನೋಡಿ, ಜಂತು ಹುಳಗಳ ಬಾಧೆ ಹಲವಾರು ರೀತಿಯಲ್ಲಿ ಕಾಣಿಸ್ಕೊಳ್ತದೆ ಮಕ್ಕಳಲ್ಲಿ. ಅಪೌಷ್ಟಿಕತೆ, ನಾವು ತಿಂದ ಆಹಾರ, ಜಂತು ಹುಳಗಳು ಅಂದರೆ ಒಂದು ಸಣ್ಣ ಸಣ್ಣ ಹುಳಗಳು ನಮ್ಮ ದೇಹದ ಒಳಗೆ ಸೇರಿಕೊಂಡು, ಅದು ಆಹಾರದ ಮುಖಾಂತರ ಇರ್ಬೋದು, ಕಲುಷಿತಗೊಂಡ ನೀರಿನ ಮುಖಾಂತರ ಇರ್ಬೋದು, ಅಥವಾ ಚರ್ಮದ ಮುಖಾಂತರ ನಮ್ಮ ದೇಹಕ್ಕೆ ಸೇರಿಕೊಂಡು ನಮ್ಮ ದೇಹದ ಒಳಗೆ, ಹೆಚ್ಚಾಗಿ ನಮ್ಮ ಕರುಳಿನ ಒಳಭಾಗದಲ್ಲಿ ಸೇರಿಕೊಂಡು ಅಲ್ಲಿ ನಮ್ಮ ದೇಹದ ಪೌಷ್ಟಿಕಾಂಶವನ್ನು ಹೀರ್ಕೊಂಡು ಪರಾವಲಂಬಿಗಳು ಅಂತ ಹೇಳ್ತೇವೆ. ಇನ್ನೊಬ್ಬರ ಮೇಲೆ ಅವಲಂಬಿಸಿ ಬದುಕುವುದನ್ನು ಪರಾವಲಂಬಿಗಳು ಅಂತೇಳಿ. ಈ ಪರಾವಲಂಬಿ ಜೀವಿಗಳು ಬದುಕ್ತವೆ ಕರುಳಿನ ಒಳಭಾಗದಲ್ಲಿ, ಈ ಮ್ಯೂಕೋಸದಲ್ಲಿ ಅಂಟ್ಕೊಂಡು ಅಲ್ಲಿ ನಮ್ಮ ದೇಹದಿಂದ ರಕ್ತವನ್ನು ಹೀರ್ತದೆ. ದೇಹಕ್ಕೆ ನಾವು ತಿಂದ ಆಹಾರದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹಿಡಿಯುವುದಿಲ್ಲ. ಮಕ್ಕಳು ತಿನ್ನಂಥ ಆಹಾರ ನೇರವಾಗಿ ಈ ಜಂತು ಹುಳುಗಳಿಗೆ, ಪರಾವಲಂಬಿ ಜೀವಿಗಳಿಗೆ ತಲುಪ್ತದೆ. ಸೊ ಮಕ್ಕಳ ಪೌಷ್ಟಿಕತೆಗೆ ತೊಂದರೆ ಆಗ್ತದೆ, ಅಪೌಷ್ಟಿಕತೆ ಅಂತ ಹೇಳಿ. ಅದರಿಂದ ರಕ್ತ ಸೋರುವಿಕೆಯಿಂದ ರಕ್ತಹೀನತೆ ಅಂದರೆ ನಮಗೆಲ್ಲ ಗೊತ್ತಿದೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಹೇಳುವ ಒಂದು ಅಂಶ ಇದೆ. ಅದು ಸಾಮಾನ್ಯವಾಗಿ ಮಕ್ಕಳಲ್ಲಿ 12ರಿಂದ 15ರವರೆಗೆ ಇರುವಂಥದ್ದು mg/100 deciliters. ಅದು ಈ ಜಂತು ಹುಳಗಳು ರಕ್ತ ಹೀರುವುದರಿಂದ ರಕ್ತಹೀನತೆ ಬರ್ತದೆ. ರಕ್ತಹೀನತೆ ಬಂದರೆ ಏನಾಗ್ತದೆ, ಮಗುವಿಗೆ ತಲೆ ಸುತ್ತುವುದು, ಏಕಾಗ್ರತೆ ಇಲ್ಲದಿರುವಂಥದ್ದು, ಓದಲಿಕ್ಕೆ ಆಗದಿರುವಂಥದ್ದು, ಪದೇ ಪದೇ ಹೈಪೋಟೆನ್ಷನ್ ಬರುವಂಥದ್ದು, ಅಥವಾ ಬೆಳವಣಿಗೆಗೆ ಕುಂದು ತರುವಂಥದ್ದು, ತಲೆ ಸುತ್ತು ಒಮಿಟ್ ಆಗುವಂಥದ್ದು, ತಲೆ ತಿರುಗಿ ಬೀಳುವಂಥದ್ದು, ಇಂಥದ್ದೆಲ್ಲ ತೊಂದರೆಗಳು ಕಂಡು ಬರ್ತದೆ ಮಕ್ಕಳಲ್ಲಿ ಅಪೌಷ್ಟಿಕತೆಯಿಂದ. ಮಕ್ಕಳಿಗೆ ನ್ಯಾಚುರಲಿ ರಕ್ತದಲ್ಲಿ ಅನೆಮಿಯಾ ಆದಾಗ ಓದಲಿಕ್ಕಂತೂ ಕಷ್ಟ ಆಗ್ತದೆ, ಅಜೀರ್ಣ ಆಗುವಂಥದ್ದು, ಮೈಯಲ್ಲಿ ತುರಿಕೆ ಬರುವಂಥದ್ದು, ಚರ್ಮದಲ್ಲಿ ಕಡಿತ ಬರುವಂಥದ್ದು, ಗುದದ್ವಾರದಲ್ಲಿ ತುರಿಕೆ ಬರುವಂಥದ್ದು, ಹೀಗೆ ಹಲವಾರು ಸಮಸ್ಯೆಗಳು, ಅಲರ್ಜಿ ಆಗುವಂಥದ್ದು, ಇಂಥ ಹಲವಾರು ಸಮಸ್ಯೆಗಳು ಈ ನಮ್ಮ ಜಂತು ಹುಳಗಳಿಂದ ಮಕ್ಕಳಿಗೆ ಬರ್ತದೆ. ಸೊ ಇದನ್ನೆಲ್ಲ ಹೀಗೆ ಇದ್ದರೆ ಮಕ್ಕಳಿಗೆ ಏಕಾಗ್ರತೆಯಿಂದ ಓದಲಿಕ್ಕೆ ಆಗೋದಿಲ್ಲ. ಅವರ ಪರಿಪೂರ್ಣವಾದಂಥ ದೈಹಿಕ ಬೆಳವಣಿಗೆಯು ಕುಂಠಿತವಾಗ್ತದೆ. ದೈಹಿಕ ಬೆಳವಣಿಗೆ ಕುಂಠಿತವಾದಾಗ ಮಾನಸಿಕವಾದಂಥ ಬೆಳವಣಿಗೆಯು ಕುಂಠಿತವಾಗ್ತದೆ. ಯಾಕೆ ಅಂತ ಹೇಳಿದರೆ ಅವನಿಗೆ ಸರಿಯಾಗಿ ಓದಲಿಕ್ಕೆ ಆಗದಿದ್ದಾಗ ಅವನಿಗೆ ಮಾನಸಿಕವಾಗಿ ಸಹ ಕುಗ್ಗಿ ಹೋಗ್ತಾನೆ. ಸೊ ಹಾಗಾದಾಗ ನಮಗೆ ಒಂದು ಪರಿಪೂರ್ಣವಾದಂಥ ವಿದ್ಯಾರ್ಥಿಯೇ ನಮಗೆ ದೊರಕುವುದಿಲ್ಲ. ಇದು ಒಂದು ಯುವಜನಾಂಗದ ಮೇಲೆ ಒಂದು ಹೊಡೆತ ಬೀಳ್ತದೆ. ಅದು ಆಗಬಾರ್ದು ಅಂತ ಉದ್ದೇಶದಿಂದ ನಾವು ಈ ರೀತಿಯ ಕಾರ್ಯಕ್ರಮ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚು ಜನರನ್ನು ಡಿವರ್ಮಿಂಗ್ ಮಾಡಿ ಅವರನ್ನು ಪರಿಪೂರ್ಣ ಪ್ರಜೆ ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಅಂತ ಹೇಳ್ಬೋದು. ಸಾಧಾರಣವಾಗಿ ಮಕ್ಕಳನ್ನು ನಾವು ನೋಡ್ತೇವೆ, ರಾತ್ರಿ ಸರಿಯಾಗಿರ್ತಾರೆ, ಬೆಳಗ್ಗೆ ಏಳುವಾಗ ಹೊಟ್ಟೆ ನೋವು, ಅಲ್ಲಿ ಇಲ್ಲಿ ನೋವು, ಸುಸ್ತಾಗಿದೆ, ಶಾಲೆಗೆ ಹೋಗಲಿಕ್ಕೆ ಉದಾಸೀನ. ಹೌದು, ಕೆಲವೊಮ್ಮೆ ಏನಾಗ್ತದೆ ಅಂದರೆ ಹೆತ್ತವರು ಮಕ್ಕಳು ಬೆಳಿಗ್ಗೆ ಎದ್ದು ಕೂಡಲೇ ಹೊಟ್ಟೆ ನೋವು ಅಂತ ಹೇಳಿದಾಗ ಮಗು ನಾಟಕ ಮಾಡ್ತದೆ ಅಂತ ತಂದೆ ಅನ್ಕೋತಾರೆ. ಆ್ಯಕ್ಚುಲ್ ವಿಷಯ ಏನಂದರೆ ಮಗುವಿಗೆ ಬೆಳಗಿನ ಹೊತ್ತು ತಲೆನೋವು ಬರುವಂಥದ್ದು, ತಲೆ ಸುತ್ತು ಬರುವಂಥದ್ದು, ವಾಮಿಟಿಂಗ್ ಬರುವಂಥದ್ದು, ಮೈಯಲ್ಲೆಲ್ಲ ತುರಿಕೆ ಬರುವಂಥದ್ದು, ಹೊಟ್ಟೆ ನೋವು ಅಂತೇಳಿ. ನನಗಿನ್ನೂ ನೆನಪಿದೆ, ನಾನು ಚಿಕ್ಕವನಿರುವಾಗ ಹೊಟ್ಟೆ ನೋವು ಪದೇ ಬರ್ತಾ ಇತ್ತು. ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಏನೋ ಒಂದು ಮಾತ್ರೆ ತಿನ್ನು ಮಗ ಅಂತ ಕೊಟ್ಟು ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರ್ತದೆ. ಇದನ್ನು ಪೇರೆಂಟ್ಸ್, ಹೆತ್ತವರು ನಿಗ್ಲೆಕ್ಟ್ ಮಾಡಬಾರ್ದು. ಮಕ್ಕಳು ದೇವರಂತವ್ರು, ಅವರು ಸುಳ್ಳು ಹೇಳೋದಿಲ್ಲ. ಅವರು ಒಂದು ಹೇಳಿದರೆ, ಹೊಟ್ಟೆ ನೋವು ಅಂತ ಹೇಳಿದರೆ ಅದನ್ನು ದಯವಿಟ್ಟು ನಿಗ್ಲೆಕ್ಟ್ ಮಾಡಬೇಡಿ. ಅಥವಾ ತುರಿಕೆ ಆಗ್ತಾ ಇದೆ, ಏನೋ ಒಂದು ಇದೆ ಅಂತ ಹೇಳಿ ಆದರೆ ವೈದ್ಯರ ಬಳಿ ಕರ್ಕೊಂಡೋಗಿ ಅವ್ರ ಹತ್ರ ಪರೀಕ್ಷೆ ಮಾಡಿಸಿದಾಗ ಒಂದು ಸಿಂಪಲ್ ರಕ್ತ ಪರೀಕ್ಷೆಯಿಂದ ಗೊತ್ತಾಗ್ತದೆ ಅವನಿಗೆ ಹೊಟ್ಟೆ ನೋವು ಯಾಕೆ ಆಗ್ತದೆ ಅನ್ನೋದನ್ನು ನಾವು ವಿಚಾರ ಮಾಡಿದರೆ ಅದರಲ್ಲಿ ಏನೋ ಒಂದು ಸತ್ಯ ಅಡಗಿರ್ತದೆ. ಆ ಸತ್ಯವನ್ನು ಹೊರಗೆ ಹಾಕಿದರೆ ಖಂಡಿತವಾಗಿಯೂ ಸಹ ಅವನ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಸಣ್ಣ ಪದೇ ಜ್ವರ ಬರುವಂಥದ್ದು, ವಾರದಲ್ಲಿ 3 ದಿವಸ ಮಗನಿಗೆ ಜ್ವರವೇ. ಯಾಕೆ? ಅವನಿಗೆ ಈ ಹುಳ ಬಾಧೆಯಿಂದ ಅವನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಸಣ್ಣ ಪುಟ್ಟ ವಿಷಯ, ಜೋರು ಶಾಲೆಗೆ ಬರುವಾಗ ಮಳೆ ಬಂತು, ಚಂಡಿಯಾದ ಒದ್ದೆ ಆದ, ಮರುದಿವಸದಿಂದ ಜ್ವರ.
ಯಾಕೆ? ಅವನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಯಾಕೆಂದರೆ ಅವನಿಗೆ ಪೌಷ್ಟಿಕಾಂಶ ಯುಕ್ತ ಆಹಾರ ತಿಂದರೂ ಸಹ ಹೊಟ್ಟೆಯಲ್ಲಿರುವ ಹುಳಗಳು ಅದನ್ನು ಅವನ ದೇಹಕ್ಕೆ ಸೇರಿಕೊಳ್ಳಿಕ್ಕೆ ಬಿಡುವುದಿಲ್ಲ. ಈ ಕಾರಣದಿಂದ ಹಲವಾರು ತೊಂದರೆಗಳು ಉಂಟು ಮಾಡ್ತದೆ. ಇದನ್ನು ತಡಿಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಹೆಚ್ಚು ಹೆಚ್ಚು ಜನರು, ಗ್ರಾಮೀಣ ಪ್ರದೇಶ ಜನರನ್ನು ತಲುಪಿದಲ್ಲಿ ಈ ರೀತಿ ಮುಂದೆ ಬರುವ ತೊಂದರೆಗಳನ್ನು ತಡೆಗಟ್ಟಬಹುದು. ಸಾಧಾರಣವಾಗಿ ಎಲ್ಲ ತಂದೆ ತಾಯಿಗಳಲ್ಲಿ ಭಾವನೆ ಒಂದೇ, ಮಕ್ಕಳು ಬೆಳಿಗ್ಗೆ ಎದ್ದು ನಾಟಕ ಮಾಡ್ತಾರೆ ಹೇಳಿ ಆಲೋಚನೆ ಮಾಡೋದು. ನಾವು ಕೂಡ ಅದಕ್ಕೆ ಹೊರತಲ್ಲ. ಈಗ ನನ್ನ ಮಗಳು ಒಬ್ಬಳಿದ್ದಾಳೆ, ಸಣ್ಣದಿರುವಾಗ ಹೊಟ್ಟೆ ನೋವು ಅಂತ ಹೇಳೋದು. ನಾವು ಅದರ ಕೂಡಲೇ ಹೇಳೋದು, ಆಯಿತು ಇದು ಶಾಲೆಗೆ ಹೋಗಲಿಕ್ಕೆ ರಜೆ ಹಾಕಲಿಕ್ಕೆ ಉಪಾಯ ಹೂಡುವುದು ಅಂತ ಹೇಳಿಕೊಂಡು ಈ ಭಾವನೆ ಇರ್ತದೆ ನಮ್ಮಲ್ಲಿ. ಹೌದು, ಅದು ಹೊಟ್ಟೆ ನೋವು ಅಂತ ಹೇಳಿದ್ರೆ ವೈದ್ಯರ ಬಳಿ ತೋರಿಸಿ ಯಾವುದು ತೊಂದರೆ ಇಲ್ಲ ಅಂತೇಳಿ ನೀವು ಅದನ್ನು ಕ್ಲಾರಿಫೈ ಮಾಡಿದ ಮೇಲೆ ಮತ್ತೆ ಪುನಃ ಹೊಟ್ಟೆ ನೋವು ಅಂತ ಹೇಳಿದರೆ ಬಹುಶಃ ಏನೋ ಒಂದು ಇರ್ಬೋದು ಅಂತ ಅನ್ನಿಸ್ಕೊಳ್ಬೋದು. ಆದರೆ ಪದೇ ಪದೇ ಹೇಳಿದಾಗ ಏನೋ ಒಂದು ಅದರ ಒಳಗಡೆ ಸತ್ಯ ಅಡಗಿದೆ ಅನ್ನೋ ಸತ್ಯವನ್ನು ತಂದೆ ತಾಯಂದಿರು ಹೆತ್ತವರು ಅರಿತುಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೇ ಹೊಟ್ಟೆ ನೋವಿನೊಡನೆ ತಲೆನೋವು ಬರುವುದು, ಸುಸ್ತಾಗುವುದು, ಇದೆಲ್ಲ ಇದರ ಲಕ್ಷಣಗಳು. ಅಜೀರ್ಣ ಆಗುವಂಥದ್ದು, ತಿಂದ ಆಹಾರ ಮೈಗೆ ಸೇರಬೇಕಾದ್ರೆ ಜೀರ್ಣ ಆಗಬೇಕು, ಪದೇ ಪದೇ ಅಜೀರ್ಣ ಆಗುವಂಥದ್ದು, ಏನು ತಿಂದರೂ ಬೇಡ, ಹಸಿವಿಲ್ಲ ನನಗೆ ಬೇಡ ಅಂತೇಳಿ ಆ ರೀತಿಯ ಒಂದು ಭಾವನೆ. ಮಕ್ಕಳು ಅಂದರೆ ಸರಿಯಾಗಿ ತಿನ್ನಬೇಕು. ಮಕ್ಕಳು ಬೆಳೆಯುವುದೇ ಯಾವಾಗ? ಅವರು ತಿಂದರೆ, ಅವರು ಮಲಗಿದರೆ, ನಿದ್ದೆ ಮಾಡಿದರೆ. ಈ ಮಕ್ಕಳು ಯಾವಾಗ ಆಹಾರ ಕೊಟ್ಟಾಗ ಬೇಡ ಅಂತ ಹೇಳ್ತಾರೋ ಅದು ಒಂದು ಗಂಭೀರವಾದಂಥ ಸಮಸ್ಯೆ. ಅದನ್ನು ಹೆತ್ತವರು ಗಮನಿಸಲೇಬೇಕು. ಶಾಲೆಯಲ್ಲೂ ಅಷ್ಟೇ, ಮಕ್ಕಳಿಗೆ ಈಗ ಶಾಲೆಯಲ್ಲಿ ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ, ಏನೇನೋ ಕೊಡ್ತಾರೆ. ಅದು ಒಂದು ಮಗು ತಿನ್ನಲ್ಲ ಅಂದರೆ ಅದಕ್ಕೊಂದು ನಿರ್ದಿಷ್ಟ ಕಾರಣ ಇರಲೇಬೇಕು. ಯಾವ ಮಕ್ಕಳು ಹಾಲು ಇಷ್ಟಪಡಲ್ಲ, ಯಾವ ಮಕ್ಕಳು ಮೊಟ್ಟೆ ಇಷ್ಟಪಡಲ್ಲ, ಅದು ಪರಿಪೂರ್ಣವಾದಂಥ ಆಹಾರ. ಮೊಟ್ಟೆ ಅನ್ನೋದು ಪರಿಪೂರ್ಣ ಆಹಾರ. ಹಾಗೆಯೇ ನಮ್ಮ ಹಾಲು ಕೂಡ ಅಷ್ಟೇ, ಬಹಳಷ್ಟು ಪೋಷಕಾಂಶಗಳು ಅದರಲ್ಲಿದೆ. ಅದನ್ನೇ ಮಕ್ಕಳು ಬೇಡ ಅಂತ ಹೇಳಿದರೆ ಏನೋ ಒಂದು ತೊಂದರೆ ಇದೆ ಅನ್ನೋದನ್ನು ಪರಿಗಣಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಂಡಲ್ಲಿ ಒಂದು ಪರಿಪೂರ್ಣ ಪರ್ಯಾಯವಾಗಿ ಮಕ್ಕಳನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಅರ್ಥಪೂರ್ಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಜಂತು ಹುಳ ನಿರ್ವಹಣಾ ಸಪ್ತಾಹ ಈ ವಾರ ಆಚರಣೆ ಆಗ್ತಾ ಇದೆ. ಜಂತು ಹುಳಗಳಿಂದ ಆಗುವ ಅಪಾಯ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಯಾವ ರೀತಿ ಬಾಧಿಸ್ತದೆ ಎನ್ನುವ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಈ ಕಾರ್ಯಕ್ರಮವನ್ನು ನಮಗಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದೀಗ ಡಾಕ್ಟ್ರೇ, ಈ ಇದರಲ್ಲಿ ಜಂತು ಹುಳಗಳ ಅಪಾಯವನ್ನೆಲ್ಲ ತಿಳ್ಕೊಂಡೆವು, ಮಕ್ಕಳಿಗೆ ಯಾವ ರೀತಿಯೆಲ್ಲ ಬಾಧಿಸ್ತದೆ, ಇದರಿಂದ ಮಕ್ಕಳ ಯಾವ ರೀತಿ ಬೆಳವಣಿಗೆ ತೊಂದರೆ ಆಗ್ತದೆಲ್ಲ ವಿಷಯ ತಿಳಿಯಿತು. ಈಗ ಜಂತು ಹುಳಗಳ ಅಂತ ಹೇಳುವಾಗ ಇದು ಯಾವ ವಯಸ್ಸಿನ ಮಕ್ಕಳಿಂದ ಈ ಹುಳಗಳ ಬಾಧೆ ಆರಂಭ ಆಗ್ತದೆ, ಮತ್ತು ಇದು ಕೇವಲ ಮಕ್ಕಳಿಗೆ ಮಾತ್ರ ದೊಡ್ಡವರಲ್ಲಿ ಇದು ಮುಂದುವರಿತದ, ಮತ್ತು ಇದು ಹೇಗೆ ಸೇರಿಕೊಳ್ತದೆ, ಮಕ್ಕಳ ಹೊಟ್ಟೆಯನ್ನು ಯಾವ ರೀತಿಯಲ್ಲಿ ಇದು ಸೇರಿಕೊಳ್ತದೆ? ನೋಡಿ, ಜಂತು ಹುಳಗಳು ಅಥವಾ ನಾವು ಪರಾವಲಂಬಿ ಜೀವಿಗಳು ಅನ್ನೋದು ಎಲ್ಲ ವಯಸ್ಸಿನವರನ್ನು ಕಾಡ್ತದೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೆಚ್ಚು ಕಾಡ್ತದೆ. ದೊಡ್ಡವರಿಗೂ ಸಹ ಈ ಹೊಟ್ಟೆ ಹುಳಗಳು, ಜಂತು ಹುಳಗಳು ಹೊಟ್ಟೆಯಲ್ಲಿ ಸೇರಿಕೊಳ್ಳೋದು ಸಾಮಾನ್ಯ. ಇದು ಒಮ್ಮೆ ಸೇರಿಕೊಂಡ್ರೆ ಹಲವಾರು ಕಾರಣಗಳಿಂದ ನಮ್ಮ ದೇಹದ ಒಳಗಡೆ ಸೇರ್ತದೆ. ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಪರ್ಸನಲ್ ಹೈಜೀನ್ ಅಂತ ಹೇಳ್ತೇವೆ. ಪರ್ಸನಲ್ ಹೈಜೀನ್, ದೇಹವನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಶಾಲೆಗಳಲ್ಲಿ ಹೆಚ್ಚಿನ ಶಿಕ್ಷಕರು ಇದನ್ನು ಹೇಳ್ತಾರೆ. ಉಗುರು ಚೆನ್ನಾಗಿ ಕಟ್ ಮಾಡಿಲ್ಲ ಅಂದರೆ ಏನು ಹೇಳ್ತಾರೆ, ಮಕ್ಕಳೇ ಚೆನ್ನಾಗಿ ಉಗುರು ಕಟ್ ಮಾಡಿ. ಯಾಕೆಂದರೆ ಉಗುರಿನ ಸಂಧಿಗಳಲ್ಲಿ ಏನಾದರೂ ಆಹಾರ ಪದಾರ್ಥಗಳು ಅಥವಾ ಶೌಚ ಮಾಡಿದ ನಂತರ ಮಲಬಾಧೆ ಮಾಡಿದ ಬಳಿಕ ಅದರೊಳಗೆ ಏನಾದರೂ ಸಿಕ್ಕಾಕೊಂಡು ಸರಿಯಾಗಿ ಸೋಪ್ ಹಾಕಿ ದ್ರಾವಣ ಹಾಕಿ ವಾಶ್ ಮಾಡಿಲ್ಲ ಅಂದರೆ ಹೆಚ್ಚಾಗಿ ನಮ್ಮ ಈ ಹೊಟ್ಟೆ ಹುಳಗಳು, ಈ ಜಂತು ಹುಳಗಳು ಬರುವಂಥದ್ದು ನಮ್ಮ ದೇಹದಲ್ಲಿ ಸೇರಿಕೊಂಡ ಹುಳಗಳು ನಮ್ಮ ಮಲದ ಮುಖಾಂತರ ಮೊಟ್ಟೆಗಳು ವಿಸರ್ಜನೆಗೊಳ್ತದೆ, ಹೊರಗಡೆ ದೇಹದಿಂದ ಹೊರಗೆ ಹೋಗ್ತದೆ. ಆ ಬಳಿಕ ಅದು ನೀರನ್ನು ಕಲುಷಿತಗೊಳ್ತದೆ, ಅಥವಾ ಆಹಾರ, ಅದರಲ್ಲಿ ಬೆಳೆದಂಥ ಆಹಾರ ತರಕಾರಿಗಳನ್ನು ಕಲುಷಿತಗೊಳಿಸ್ತದೆ, ಅಥವಾ ಖಾಲಿ ಈ ಗದ್ದೆ ಪ್ರದೇಶಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಈ ಗದ್ದೆಗಾಡುಗಳಲ್ಲಿ ಓಡಾಡುವವರು ಚಪ್ಪಲಿ ಹಾಕುವುದಿಲ್ಲ, ಬರಿಗಾಲಿನಲ್ಲೇ ಓಡೋದೊಂದು ಹವ್ಯಾಸ. ನಮ್ಮ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಈ ಹುಳದ ಬಾಧೆ ಬರ್ತದೆ. ಯಾಕೆಂದರೆ ನಾವು ಹಳ್ಳಿಗಳಲ್ಲಿ ಈ ಚಪ್ಪಲಿ ಹಾಕುವಂಥ ಒಂದು ಪದ್ಧತಿ ಇಲ್ಲ, ನಮ್ಮಲ್ಲಿ ಆ ಅಭ್ಯಾಸವೇ ಇಲ್ಲ. ರೈತರು ಅಂತ ಹೇಳಿದ್ರೆ ಅದು ಬರಿಗಾಲಲ್ಲೇ ಓಡಾಡುವವರು ಹೇಳುವಂತ. ಬಯಲು ಪ್ರದೇಶಗಳಲ್ಲಿ ಜಾಸ್ತಿ. ಈಗ ಈ ಬಯಲು ಶೌಚ ಅನ್ನೋದು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಇಲ್ಲ. ನೀವು ಉತ್ತರ ಕರ್ನಾಟಕಕ್ಕೆಲ್ಲ ಹೋಗಿ ಈ ಬೀದರ್, ಗುಲ್ಬರ್ಗ ಆ ಸೈಡ್ ಹೋದರೆ ಅಲ್ಲಿ ಶೌಚಾಲಯಗಳೇ ಕಡಿಮೆ. ಬೆಳಿಗ್ಗೆ ಆದಾಗ ನೀವು ನೋಡ್ತೀವಿ ಚೆಂಬು ಹಿಡ್ಕೊಂಡು ಗುಡ್ಡೆಗೆ ಹೋಗುವಂಥದ್ದು, ಅದು ಬಯಲು ಶೌಚ ಅಂತ ಹೇಳ್ತಾರೆ. ಬಯಲುಗಳಲ್ಲಿ ಈ ಶೌಚಕ್ಕೆ ಹೋಗುವುದು ಅದೊಂದು ಸಾಮಾಜಿಕವಾದಂಥ ಒಂದು ಪಿಡುಗು ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಓಪನ್ ಏರಲ್ಲಿ ನೀವು ಮಲ ವಿಸರ್ಜನೆ ಮಾಡಿದಾಗ ನಮ್ಮ ದೇಹದಲ್ಲಿರೋ ಲಕ್ಷಾಂತರ ಹುಳಗಳಿರ್ತದೆ, ಸಾವಿರಾರು ಹುಳಗಳು, ಅದು ಮೊಟ್ಟೆಗಳು ಹೊರಗೆ ವಿಸರ್ಜಿಸಲ್ಪಡ್ತದೆ. ಮತ್ತು ಯಾರೋ ಗೊತ್ತಿಲ್ಲದವನು ಹೋದಾಗ ಅದನ್ನು ಸ್ಪರ್ಶಿಸಿದಾಗ, ಅದನ್ನು ಮೆಟ್ಟಿದಾಗ ನಮ್ಮ ದೇಹದಲ್ಲಿರುವ ಕಾಲುಗಳ ನಡುವೆ ಇರುವಂಥ ಗಾಯಗಳ ಮುಖಾಂತರ ದೇಹಕ್ಕೆ ಸೇರ್ತದೆ. ಈ ಬಯಲು ಶೌಚ ಅನ್ನೋದನ್ನು ತಪ್ಪಿಸಬೇಕು.
ಹಾಗೆ ಮಾಡಿದರೆ ಬಹುಶಃ ಈಗ ಹಲವಾರು ಯೋಜನೆಗಳ ಮುಖಾಂತರ ಶೌಚಾಲಯ ನಿರ್ಮಾಣ ಮಾಡಿ ಈ ತೊಂದರೆಗಳನ್ನು ತಪ್ಪಿಸ್ತಾ ಇದ್ದಾರೆ. ಸ್ವಚ್ಛತಾ ಅಭಿಯಾನದ ಮೂಲಕವಾಗಿ ಆದಷ್ಟು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಬಟ್ ಆದರೂ ಸಹ ಉತ್ತರ ಭಾರತದಲ್ಲಿಯೂ ಅಷ್ಟೇ ಈ ಬಯಲು ಶೌಚ ಅನ್ನೋದು ಒಂದು ದೊಡ್ಡ ಪಿಡುಗು. ಅದನ್ನು ನಿಲ್ಲಿಸಿದರೆ ಬಹುಶಃ ಈ ಹುಳಗಳ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಇನ್ನು ಪರ್ಸ್ನಲ್ ಹೈಜೀನ್, ಈಗ ತಾನೇ ಹೇಳಿದೆ, ನಾವು ಮನೆಯಲ್ಲಿಯೂ ಅಷ್ಟೇ ಊಟ ಮಾಡುವ ಮೊದಲು ನಮ್ಮ ಶಾಲೆಗಳಲ್ಲೂ ಹೇಳ್ತಾರೆ ಮಕ್ಕಳು ಮನೆಯಲ್ಲಿ ತಂದೆ ತಾಯಿದ್ರು ಹೇಳ್ತಾರೆ ಚೆನ್ನಾಗಿ ಕೈ ತೊಳ್ಕೊಂಡು ಬಾ ಮಗ ಊಟ ಮಾಡುವ ಅಂತೇಳಿ. ಮತ್ತು ಶಾಲೆಯಲ್ಲೂ ಅಷ್ಟೇ. ಯಾಕೆ ಅಂತ ಹೇಳಿದರೆ ಎಲ್ಲೋ ಏನೇನೋ ಮುಟ್ಟಿರ್ತಾರೆ, ಅದರ ಮುಖಾಂತರ ಇಂತಹ ಹುಳಗಳು ದೇಹಕ್ಕೆ ಹೋಗುವ ಸಾಧ್ಯತೆಗಳು ಇದೆ. ಮತ್ತು ಉಗುರು ಕಟ್ ಮಾಡುವಂಥದ್ದು, ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡುವಂಥದ್ದು, ಇದನ್ನೆಲ್ಲವನ್ನು ಒಂದು ಹವ್ಯಾಸವಾಗಿ ಮಾಡಬೇಕು. ಪ್ರತಿದಿನ ಒಂದು ರೂಢಿ ಮಾಡಿಕೊಂಡ್ರೆ ಬಹುಶಃ ಈ ಹುಳಗಳ ತೊಂದರೆಯನ್ನು ನಾವು ತಪ್ಪಿಸ್ಬೋದು. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡುವವರು ಅವರು ಪಾದರಕ್ಷೆ ಧರಿಸಿ ಓಡ್ ಹಾಕಿದ್ರೆ ಒಳ್ಳೇದು. ನಾವು ಗದ್ದೆ ಹುಳುವಾಗ ನೀವು ಚಪ್ಪಲಿ ಹಾಕೊಂಡು ಹೋಗಿ ಮಾಡು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಪದ್ಧತಿ ಇಲ್ಲ ನಮ್ಮಲ್ಲಿ. ಸಾಧಾರಣವಾಗಿ ಎಲ್ಲಿ ಅಂತ ಹೇಳಿದರೆ ಅಂಗಳದಲ್ಲೂ ಕೂಡ ಈ ಯಾವೆಲ್ಲ ಇದು ಮಾಡ್ತಾರೆ ಅಂತಹ ಕೃಷಿಕ ಮನೆತನದ ಅಂಗಳದಲ್ಲಿ ಕೂಡ ಚಪ್ಪಲಿ ಹಾಕುವ ಕ್ರಮ ಇಲ್ಲ. ಹೌದು. ಆದರೆ ಈಗ ಹೊರದೇಶಗಳಲ್ಲಿ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಲಾಂಗ್ ಬೂಟ್, ರೈನ್ ಬೂಟ್ಸ್ ಅಂತ ಇದೆ, ಅದನ್ನು ಹಾಕ್ಕೊಂಡು ಸೊ ಕಾಲುಗಳಿಗೂ ರಕ್ಷಣೆ ಆಗ್ತದೆ, ರೋಗ ತಡೆದ ಗಟ್ಟಿದಾಗ ಆಗ್ತದೆ. ಆ ರೀತಿ ಒಂದು ವ್ಯವಸ್ಥೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನಮ್ಮದು ಗದ್ದೆ ಹುಳುದು ಬಿಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಪೇಟೆ ಓಡಾಡಿದಾಗ ಇಲ್ಲಿ ಹೋದಾಗಲೂ ಚಪ್ಪಲಿ ಹಾಕದವರೇ ಇದ್ದಾರೆ. ಚಪ್ಪಲಿ ಹಾಕದವರು ಇನ್ನೊಂದು 20% ಜನ ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಮ ಅಂಕಿಅಂಶಗಳಿಂದ ತಿಳಿದು ಬರ್ತಾ ಇದೆ. ಇದೊಂದು ಕಾರಣದಿಂದ, ಈ ಎಲ್ಲ ಕಾರಣಗಳಿಂದ ನಮ್ಮ ದೇಹಕ್ಕೆ ಹುಳುಗಳು ಸೇರುವ ಸಾಧ್ಯತೆಗಳಿದೆ. ಇದರ ಜೊತೆಗೆ ಈ ನಾನ್ ವೆಜ್ ತಿನ್ನುವವರು ಕೆಲವೊಂದು ಟೇಪ್ ವರ್ಮ್ಗಳು ಅಂತ ಹೇಳ್ತವೆ, ಅದು ಈ ಫಿಶ್ಗಳ ಮಾಂಸ, ಈ ಪಿಗ್, ಹಂದಿ ಅಥವಾ ಪೋರ್ಕ್, ದನ, ಇಂಥಗಳ ಮುಖಾಂತರ, ಬೀಫ್, ಅದರ ಮಾಂಸಗಳ ಮುಖಾಂತರ ಸರಿಯಾಗಿ ಆಹಾರವನ್ನು ಬೇಯಿಸಿಲ್ಲ ಅಂತೇಳಿ ಆದರೆ ಅದರೊಳಗೆ ಸೇರಿಕೊಂಡದ್ದು ಸರಿಯಾಗಿ ಪೂರ್ತಿ ಬೇಯದ ಆಹಾರಗಳ ಮುಖಾಂತರ ಹೊಟ್ಟೆಗೆ ಸೇರಿಕೊಂಡು ತೊಂದರೆ ಆಗುವ ಸಾಧ್ಯತೆ ಇದೆ. ಇದು ಮಾಂಸಾಹಾರಿಗಳಲ್ಲಿ. ಇನ್ನು ಸಸ್ಯಾಹಾರಿಗಳಲ್ಲಿ ನಾವು ತಿನ್ನುವ ಹಣ್ಣು, ಹಂಪಲು, ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳೆದು ತಿನ್ನುವುದು ರೂಢಿ, ಪದ್ಧತಿ. ಪ್ರತಿಯೊಂದು ಮನೆಯಲ್ಲಿಯೂ ಅಷ್ಟೇ ತರಕಾರಿಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಶುಚಿಗೊಳಿಸಿ ತಿನ್ನಬೇಕು. ಹಣ್ಣುಗಳನ್ನು ಅಷ್ಟೇ. ಇತ್ತೀಚೆಗೆ ನಮ್ಗೆ ಗೊತ್ತಿರ್ಬೋದು ನಿಫಾ ವೈರಸ್ ಅಂತೇಳಿ ಕೇರಳದಲ್ಲಿ ಬಹಳಷ್ಟು ದೊಡ್ಡ ಗಲಾಟೆಯನ್ನೇ ಮಾಡಿದೆ. ಬಾವಲಿ ಜ್ವರ ಅಂತ ಹೇಳಿಕೊಂಡು ಬಾವಲಿಗೂ ಅದರದ್ದು ಹೆಸರಿಟ್ಟು ಹಣ್ಣುಗಳ ಮುಖಾಂತರ ಬರ್ತದೆ ಅಂತೇಳಿ. ಇದು ನಮಗೆ ಬರೀ ಹುಳಗಳ ಪ್ರಶ್ನೆ ಅಲ್ಲ, ಯಾವುದೇ ಒಂದು ವೈರಾಣು ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಯಾವುದೇ ರೋಗ ಬರಬಾರ್ದು ಅಂತೇಳಿ ಆದರೆ ನಾವು ತಿನ್ನುವ ಸೇವಿಸುವ ಆಹಾರವನ್ನು ಸ್ವಚ್ಛವಾಗಿರಬೇಕು, ಶುಭ್ರವಾಗಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ. ಬಹುಶಃ ಉಪ್ಪಿನ ದ್ರಾವಣದಲ್ಲಿ ಕೆಲವೊಂದು ತರಕಾರಿಗಳಿಗೂ ಹೇಳ್ತೇವೆ, ಹೂಕೋಸುಗಳನ್ನೆಲ್ಲ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಉಪ್ಪಿನ ದ್ರಾವಣದಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಉಗುರು ಬೆಚ್ಚದ ನೀರು ಹಾಕಿದರೆ ಹುಳಗಳೆಲ್ಲ ಹೊರಗೆ ಬರ್ತದೆ. ಈ ರೀತಿ ಮಾಡಿದರೆ ಬಹುಶಃ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಲ್ಲದೆ ಮನೆಯಲ್ಲಿ ಯಾವುದೇ ತರಕಾರಿ ಮಾಡುವಾಗ, ತರಕಾರಿ ತಿನ್ನುವಾಗ ಶುಭ್ರವಾಗಿ ಸರಿಯಾಗಿ ಬೇಯಿಸಿ ತಿಂದರೆ, ಹಸಿ ತರಕಾರಿಗಳನ್ನು ಸ್ವಚ್ಛ ಮಾಡಿ ತಿಂದರೆ ಬಹುಶಃ ಈ ಎಲ್ಲ ತೊಂದರೆಗಳನ್ನು ತಪ್ಪಿಸ್ಬೋದು. ಇದನ್ನೆಲ್ಲ ಹೆತ್ತವರು ಶಾಲೆಯಲ್ಲಿ ಮಕ್ಕಳು ಊಟಕ್ಕೆ ಮೊದಲು ಹೇಳಬೇಕು, ಶಾಲೆಯಲ್ಲಿ ಶಿಕ್ಷಕರು, ಮನೆಯಲ್ಲಿ ಹೆತ್ತವರು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ, ಪರ್ಸನಲ್ ಹೈಜೀನಿಗೆ ಗಮನ ಕೊಟ್ಟರೆ ಬಹುಶಃ ಈ ಹುಳಗಳ ತೊಂದರೆಗಳನ್ನು ಖಂಡಿತವಾಗಿಯೂ ಕಡಿಮೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಹುಳಗಳ ಬಾಧೆ ಅದು ಯಾವಕ್ಕೆ ಬರ್ತದೆ ಅಂತ ಹೇಳಿಕೊಂಡು ವಿಷಯ ನೋಡುವಾಗ ಈ ಹುಳಗಳಲ್ಲಿ ತುಂಬ ವಿಧಗಳು ಅಂತ ಹೇಳುವುದನ್ನು ಕೇಳಿದ್ದೇವೆ. ನಾವು ಸಣ್ಣವರಿರುವ ಕಲಿಯುವಾಗ ಲಾಡಿ ಹುಳ ಇಂಥ ಬೇರೆ ಬೇರೆ ಹುಳಗಳ ಹೆಸರು ಕೇಳಿದ್ದೇವೆ. ಹಾಗೆಲ್ಲ ಅದನ್ನು ಕಲಿಯುವುದಷ್ಟಕ್ಕೆ ಬಿಟ್ಟಿದ್ದೇವೆ. ಆದರೆ ಈ ಎಲ್ಲ ಹುಳಗಳು ಅಂತ ಹೇಳಿದರೆ ಇದರಿಂದ ಯಾವುದೆಲ್ಲ ಅಪಾಯಕಾರಿ ಹುಳಗಳು? ನೋಡಿ, ಇದರಲ್ಲಿ ಹಲವಾರು ಅದರ ಆಕಾರ, ಗಾತ್ರ, ಅದರ ಸೈಜ್ಗಳನ್ನು ನೋಡಿಕೊಂಡು ಅದು ಬೇರೆ ಬೇರೆ ರೀತಿ ವಿಂಗಡಿಸಿದ್ದಾರೆ. ಪಿನ್ ವರ್ಮ್ ಅಂತೇಳಿ, ಪಿನ್ ಅಂದರೆ ಸಣ್ಣ ಪಿನ್ನಿನಾಗೆ ಗುಂಡು ಹುಳಗಳು ಅಂತ ಹೇಳ್ತೇವೆ. ಮತ್ತು ರೌಂಡ್ ವರ್ಮ್ ಅಂದರೆ ರೌಂಡ್ ಶೇಪಲ್ಲಿ ಇರೋದು ದುಂಡು ಹುಳಗಳು ಅಂತೇಳಿ. ಮತ್ತು ವಿಪ್ ವರ್ಮ್ ಅಂತಿದೆ, ಅದು ಚಾಟಿ ಹುಳಗಳು, ಚಾಟಿ ಥರ ಉದ್ದ ಇರ್ತದೆ. ಚಾವಟಿ ಹುಳಗಳು, ಚಾಟಿ ಹುಳಗಳು. ಮತ್ತು ಟೇಪ್ ವರ್ಮ್. ಟೇಪ್ ಅಂದರೆ ನಾವು ಸಾಮಾನ್ಯವಾಗಿ ಲಾಡಿ, ಈ ನಮ್ಮ ಲಂಗದ ಲಾಡಿ ಇರ್ತದಲ್ಲ, ಪ್ಯಾಂಟಿನಲ್ಲಿ ಪೈಜಾಮದ ಲಾಡಿ, ಇಷ್ಟುದ್ದ ಇರ್ತದೆ. ಸೊ ಈ ಥರ ಬೇರೆ ಬೇರೆ ರೀತಿ ಅದರ ಸೈಜ್, ಅದರ ಆಕೃತಿಯನ್ನು ಹೊಂದ್ಕೊಂಡು ಪಿನ್ ವರ್ಮ್, ರೌಂಡ್ ವರ್ಮ್, ಇನ್ನು ಹುಕ್ ವರ್ಮ್ ಅಂದರೆ ಕೊಕ್ಕೆ ಥರ. ಈ ಹುಕ್ ವರ್ಮ್ಗಳು ಬಹಳಷ್ಟು ಡೇಂಜರ್. ಹುಕ್ ವರ್ಮ್ಗಳು ಏನು ಮಾಡ್ತಾರೆ ಅಂದರೆ ನಮ್ಮ ದೇಹದ ಇಂಟೆಸ್ಟೈನ್, ಕರುಳಿನ ಒಳಭಾಗವನ್ನು ಹುಕ್ ಥರ, ಅದನ್ನು ಕೊಕ್ಕೆ ಥರ ಸಿಕ್ಕಿಕೊಂಡು ಅಲ್ಲಿಂದ ನಿಧಾನವಾಗಿ ರಕ್ತವನ್ನು ಹೀರ್ತದೆ. ಈ ಹುಕ್ ವರ್ಮ್ ಅನ್ನೋದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಈ ಹುಕ್ ವರ್ಮ್ ಏನು ಮಾಡ್ತದೆ ಅಂತ ಹೇಳಿದರೆ, ಒಳಗೆ ಇಂಟೆಸ್ಟೈನ್ ಒಳಗಡೆ ಹುಕ್ ಥರ ಸೇರಿಕೊಂಡು ಒಂದು ಹುಕ್ ವರ್ಮ್ ದಿನಕ್ಕೆ 0.2 ml ರಕ್ತ ಹೀರುವಂಥ ಶಕ್ತಿ ಹೊಂದಿದೆ. 0.2 ml
ಒಂದು ವ್ಯಕ್ತಿಯ ದೇಹದಲ್ಲಿ ಸುಮಾರು 100ರಿಂದ 200 ಹುಳಗಳಿದೆ, ಹುಕ್ವರ್ಮ್ ಇದೆ ಅಂದರೆ ಇಮ್ಯಾಜಿನ್ ದಿನಕ್ಕೆ 1ರಿಂದ 2 ಚಮಚದಷ್ಟು 5 to 10 ml ರಕ್ತ ಈ ಹುಳಗಳಿಗೆ ಬೇಕು. ಈಗ ದಿನ ನಾವು ಈ ಥರ ಹುಕ್ವರ್ಮನ್ನು ನಮ್ಮ ದೇಹದಿಂದ ಇರಾಡಿಕೇಟ್ ಮಾಡಿಲ್ಲ ಅಂದರೆ ಮಗು ತಿಂದ ಆಹಾರವೆಲ್ಲ ರಕ್ತಕ್ಕೆ ಸೇರಿ ರಕ್ತದ ಮುಖದ ಈ ರಕ್ತ ಎಲ್ಲ ನಮ್ಮ ಹುಳಗಳಿಗೆ ಹೋಗ್ತದೆ, ಅವುಗಳ ಸಂಖ್ಯೆ ವೃದ್ಧಿಸ್ತದೆ. ಈ ರೀತಿ ಆದಾಗ ರಕ್ತ ಸೋರಿಕೆಯಾಗಿ ಅನೀಮಿಯಾ ಬರ್ತದೆ, ರಕ್ತಹೀನತೆ ಬರ್ತದೆ. ರಕ್ತಹೀನತೆ ಬಂದ ಕೂಡಲೇ ದೇಹದ ಪೌಷ್ಟಿಕಾಂಶ ಇಲ್ಲದಾಗ ನಮಗೆ ಪದೇ ಪದೇ ಜ್ವರ ಬರುವಂಥದ್ದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು, ಈ ಎಲ್ಲ ತೊಂದರೆಗಳು ಬರ್ತದೆ. ಸೊ ಹುಕ್ವರ್ಮ್ ಅನ್ನೋದು ಮಕ್ಕಳಲ್ಲಿ ಬಹಳಷ್ಟು ಕಾಮನ್. ಮತ್ತು ನಾನ್ ವೆಜ್ ತಿನ್ನುವವರಲ್ಲಿ, ಮಾಂಸಾಹಾರಿಗಳಲ್ಲಿ ಈ ಲಾಡಿ ಹುಳಗಳು ಅಂತ ಹೇಳ್ತೀವಲ್ಲ, ಟೇಪ್ ವರ್ಮಗಳು ಜಾಸ್ತಿ. ಈ ಮಾಂಸಾಹಾರ ಸೇವಿಸುವವರು ಜಾಸ್ತಿ ಈ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಬೇಯಿಸಿ ತಿಂದರೆ ಈ ಟೇಪ್ ವರ್ಮ್ಗಳು ಅದರ ತೊಂದರೆಗಳನ್ನು ಕಡಿಮೆ ಮಾಡ್ಬೋದು. ಮತ್ತು ಇನ್ನು ಕೆಲವೊಂದು ಹುಳಗಳು ರೌಂಡ್ ವರ್ಮ್ ಅಂತ ನಾವು ಹೇಳ್ತೇವೆ, ದುಂಡಗಾಗಿರುವಂಥದ್ದು. ಇದು ಹೆಚ್ಚಾಗಿ ಹಾಸ್ಟೆಲ್ಗಳಲ್ಲಿ, ಈ ಗುಂಪಾಗಿ ಶಿಬಿರಗಳಲ್ಲಿ, ಸಮ್ಮರ್ ಕ್ಯಾಂಪ್ಗಳಲ್ಲಿ ಅಥವಾ ಶಿಬಿರಗಳಲ್ಲಿ ಒಟ್ಟು ಮಕ್ಕಳು ಸೇರ್ತಾರಲ್ಲ, ಸೇರಿಕೊಂಡು ಒಬ್ಬರಿಂದ ಒಬ್ಬರು ಪದೇ ಪದೇ ಹರಡುವಂಥದ್ದು, ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡಲಿಕ್ಕೆ ಆಗದಂಥ, ಈಗ ಸಮೂಹವಾಗಿ ಕೂತು ಊಟ ಮಾಡುವವರು, ಒಂದೇ ಬಟ್ಟಲಲ್ಲಿ ಎಲ್ಲರೂ ಹೌದು, ಒಂದೇ ಶೌಚ ಯೂಸ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ 10 ಹಲವು ಮನೆಯವರು ಸೇರಿಕೊಂಡಾಗ ಅಲ್ಲಿ ಸಹ ಬರುವ ಸಾಧ್ಯತೆ ಇದೆ. ಮೇಜರ್ ನಮ್ಮ ಭಾರತ ದೇಶದಲ್ಲಿರುವಂಥ ಪ್ರಾಬ್ಲಮ್ ಹುಕ್ವರ್ಮ್ಗಳು ಮಕ್ಕಳಲ್ಲಿ ಹೆಚ್ಚು ಕಾಡ್ತದೆ. ಅದರ ಬಗ್ಗೆ ನಾವು ವಿಶೇಷವಾದಂಥ ಒಂದು ಕಾಳಜಿ ವಹಿಸಿ ಅದನ್ನು ಇಂತಹ ಹುಳಗಳು ಹೊಟ್ಟೆಯಿಂದ ಹೊರಗೆ ಹೋಗುವ ರೀತಿಯಲ್ಲಿ ನಾವು ಬೇಕಾದ ಔಷಧಿಗಳನ್ನು ನೀಡಿ. ಇದು ಮಕ್ಕಳಲ್ಲಿ ಅಂತಲ್ಲ, ವಯಸ್ಕರಲ್ಲಿ, ತಾವು ಹೇಳಿದ್ರಿ ವಯಸ್ಕರಲ್ಲಿ ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ, ರೈತರಲ್ಲಿ ಜಾಸ್ತಿ ಕಂಡುಬರುವಂಥದ್ದು. ಗುಡ್ಡಗಾಡು ಪ್ರದೇಶಗಳಲ್ಲಿ ಓಡಾಡುವವರಿಗೆ, ಹಳ್ಳಿ ಪ್ರದೇಶಗಳಲ್ಲಿ ಈ ರೀತಿಯ ಹುಳಗಳ ಸಮಸ್ಯೆ. ಕಾರಣ ಈಗ ತಾನೇ ಹೇಳಿದೆ, ಅವರ ಕಾಲುಗಳಲ್ಲಿ ಏನೋ ಗಾಯ ಇರ್ತದೆ ಅಥವಾ ಬಯಲು ಪ್ರದೇಶಗಳಲ್ಲಿ ಶೌಚಕ್ಕೆ ಹೋಗ್ತಾರೆ, ಅಂಥವರಿಗೆ ಈ ರೀತಿಯ ಹುಳದ ಬಾಧೆ ಜಾಸ್ತಿ ಕಂಡು ಬರ್ತದೆ. ಇದನ್ನೆಲ್ಲ ನೀವು ನಿರ್ಮೂಲನ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿಯ ಸಪ್ತಾಹವನ್ನು ಆಚರಿಸುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ರಾಷ್ಟ್ರೀಯ ಜಂತುಹುಳ ನಿರ್ವಹಣಾ ಸಪ್ತಾಹ ಈ ವಾರದಲ್ಲಿ ಆಚರಣೆ ಆಗ್ತಾ ಇದೆ. ಈ ಜಂತುಹುಳಗಳು ಅಂದರೆ ಏನು, ಇದರಿಂದ ಮಕ್ಕಳಿಗೆ ದೊಡ್ಡವರಿಗೆ ಬರುವಂತಹ ಅಪಾಯಗಳೇನು, ಇದರಿಂದ ಯಾವ ರೀತಿಯ ತೊಂದರೆಗಳು, ಯಾವ ರೀತಿಯ ಬೆಳವಣಿಗೆಗಳಿಗೆ ನಮಗೆ ತೊಂದರೆ ಆಗ್ತಾ ಇದೆ ಎನ್ನುವ ಬಗ್ಗೆ ಮಾಹಿತಿ ಕಾರ್ಯಕ್ರಮ. ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಇದೀಗ ಡಾಕ್ಟ್ರೆ, ಜಂತುಹುಳಗಳಿಂದ ಆಗುವ ಅಪಾಯ, ಇದರಲ್ಲಿ ಎಷ್ಟೆಲ್ಲ ವಿಧ ಇದೆ, ಕೊಕ್ಕೆ ಹುಳ ವಿಶೇಷವಾಗಿ ನೀವು ಹೇಳಿದ್ರಿ. ಈ ಎಲ್ಲ ಇದು ಹೇಳುವಾಗ ಈಗ ರಾಷ್ಟ್ರೀಯ ಜಂತುಹುಳ ನಿರ್ವಹಣಾ ಸಪ್ತಾಹ ಅಂತ ನಾವು ಆಚರಿಸ್ತಾ ಇದ್ದೇವೆ. ಈ ನಿರ್ವಹಣೆ ಅಂತ ಹೇಳಿದರೆ ಯಾವೆಲ್ಲ ರೀತಿ ಇದರ ಆಚರಣೆ ಆಗ್ತಾ ಇದೆ ನೋಡಿ. ಈಗ ಈ ಸಪ್ತಾಹದಲ್ಲಿ ನಾವು ಏನು ಕಾನ್ಸಂಟ್ರೇಟ್ ಮಾಡ್ತೇವೆ ಅಂದರೆ ಮುಖ್ಯವಾಗಿ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ವಯಸ್ಕರು ಸಾಮಾನ್ಯವಾಗಿ ವೈದ್ಯರ ಬಳಿ ಯಾವುದೇ ತೊಂದರೆಗಳು ಹೋದಾಗ ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಫ್ಯಾಮಿಲಿ ಫಿಸಿಷಿಯನ್ ಅಂತ ಇರ್ತಾರೆ, ವರ್ಷಕ್ಕೊಮ್ಮೆ ಹುಳದ ಮದ್ದು ತಗೊಂಡಿದ್ದೀರಾ ಅಂತ ಹೇಳಿ ಒಂದು ಮಾತ್ರೆ ಕೊಡ್ತಾರೆ, ಆಲ್ಬೆಂಡಜೋಲ್ 400 mg ಅನ್ನೋ ಮಾತ್ರೆಯನ್ನು ಎಲ್ಲ ವೈದ್ಯರು, ಫ್ಯಾಮಿಲಿ ಫಿಸಿಷಿಯನ್ಸ್ ಕೊಡ್ತಾರೆ. ಅದು ವಾರ್ಷಿಕವಾದಂಥ ಒಂದು, ನಾವು ಜಾತ್ರೆ ಮಾಡಿದಾಗೆ ಇದು ಒಂದು ವೈದ್ಯರು ಹೇಳ್ತಾರೆ, ಇದನ್ನು ತಗೊಳ್ಳಿ, ನಿಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದು ಹೆಚ್ಚಾಗಿ ವಯಸ್ಕರು ಮಾಡ್ತಾರೆ, ಯಾಕೆಂದರೆ ಅವರಿಗೆ ಅದರ ಅರಿವು ಇದೆ. ಆದರೆ ಮಕ್ಕಳಿಗೆ ಇದರ ಅರಿವು ಇರುವುದಿಲ್ಲ. ಈ ಕಾರಣದಿಂದ ಈ ಅಭಿಯಾನದಲ್ಲಿ ಏನು ಮಾಡ್ತಾರೆ ಅಂದರೆ 1 ವರ್ಷದಿಂದ 19 ವರ್ಷದ ಎಲ್ಲ ಮಕ್ಕಳಿಗೆ ಈ ಮಾತ್ರೆಯನ್ನು ಕೊಡುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇದ್ದೇವೆ. ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಮಕ್ಕಳ ಮತ್ತು ಶಿಶು ಕಲ್ಯಾಣ ಇಲಾಖೆ ಸೇರಿಕೊಂಡು ಮಾಡುವಂಥದ್ದು. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ 1 ವರ್ಷದ ಕೆಳಗಿನವರಿಗೆ ಸಾಮಾನ್ಯವಾಗಿ ಈ ಮಾತ್ರೆಯನ್ನು ಕೊಡುವುದಿಲ್ಲ. ಯಾಕೆಂದರೆ ಅವರ ಆಹಾರ ಎಲ್ಲ ತಾಯಿಯ ಬಹುಶಃ ಮೊಲೆ ಹಾಲು ಮಾತ್ರ ಇರುವಂಥದ್ದು, ಅವರಿಗೆ ಈ ರೀತಿಯ ಹುಳಗಳ ಬಾಧೆ ಬರುವ ಸಾಧ್ಯತೆಗಳು ಕಡಿಮೆ ಅಂತೇಳಿ. ಮತ್ತು ಯಾರಿಗೆ ಕೊಡುವುದಿಲ್ಲ ಅಂದರೆ ಬಹುಶಃ ಎಪಿಲೆಪ್ಟಿಕ್ ಇರುವಂಥವರಿಗೆ, ಮತ್ತು ಈ ಪಿಟ್ಸ್ ಬರುವವರಿಗೆ, ಅಪಸ್ಮಾರ ಇರುವವರಿಗೆ, ಮತ್ತು ಸಾಮಾನ್ಯವಾಗಿ ಅತಿಯಾದ ಜ್ವರ ಬಂದವರಿಗೆ, ಅತಿಯಾದ ಜ್ವರ ಇದ್ದಾಗ, ಮತ್ತು ವಿಶೇಷವಾದಂತಹ ಮಂದಬುದ್ಧಿ ಇರುವಂಥ ಮಕ್ಕಳಿಗೆ ಈ ಔಷಧಿಯನ್ನು ಒಂದು ಕೊಡುವುದಿಲ್ಲ. ಬೇರೆ ಎಲ್ಲ ಮಕ್ಕಳಿಗೆ ಕೊಡ್ತೇವೆ. 1 ವರ್ಷದಿಂದ 19 ವರ್ಷದ ಎಲ್ಲ ಮಕ್ಕಳಿಗೂ ಈ ಔಷಧಿಯನ್ನು ಕೊಡಲಾಗ್ತದೆ. ಕೊಡುವುದಿಷ್ಟೇ, ಮಾತ್ರೆ ತಿನ್ನುವುದು ಸಾಮಾನ್ಯವಾಗಿ ಮಕ್ಕಳು ಮಾತ್ರೆ ತಿನ್ನಲಿಕ್ಕೆ ಹಿಂಜರಿತಾರೆ. ಸೊ ಈ ಅಭಿಯಾನದಲ್ಲಿ ಏನು ಮಾಡ್ತಾರೆ ಅಂದರೆ ಆಶಾ ವರ್ಕರ್ಸ್ ಇರ್ಬೋದು, ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಟೀಚರ್ಗಳಿರ್ಬೋದು ಅಥವಾ ಶಿಕ್ಷಕರಿರ್ಬೋದು, ಮಕ್ಕಳನ್ನು ಮನವೊಲಿಸಿ ಶಾಲೆಗಳಲ್ಲೇ ಕೊಡುವಂಥದ್ದು. ಯಾಕೆಂದರೆ ಎಲ್ಲ ಮಕ್ಕಳು ಶಾಲೆಗೆ ಬರ್ತಾರೆ, ಶಾಲೆಯಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಆದ ಬಳಿಕ ಇದು ಮಾತ್ರೆ ಅನ್ನೋದು ಸಾಮಾನ್ಯವಾಗಿ ಔಷಧಿ ಅಂದರೆ ಮಕ್ಕಳು ಹಿಂಜರಿತಾರೆ. ಸೊ ಇದೊಂದು ಟ್ಯಾಬ್ಲೆಟ್ ರೂಪದಲ್ಲಿ ಬರ್ತದೆ, ಚ್ಯೂಯಬಲ್ ಟ್ಯಾಬ್ಲೆಟ್, ಚಾಕ್ಲೇಟ್ ಥರ ಇದೆ, ಅಗಿಯಬಹುದಾದಂಥ ಒಂದು ಮಾತ್ರೆ. ಅದು ಬಾಯಿಗೆ ಹಾಕಿ ಊಟದ ಬಳಿಕ ಫಸ್ಟ್ ಏನು ಮಾಡ್ತಾರೆ, ಶಿಕ್ಷಕರೇ ತಿಂತಾರೆ.
ನೋಡಿ ಮಕ್ಕಳು ಇದನ್ನೇನು ತೊಂದರೆ ಇಲ್ಲ ಅಂತ ಅವರು ತಿಂತಾರೆ. ಅದನ್ನು ಅನುಸರಿಸಿ ಸಾಮಾನ್ಯವಾಗಿ ತಂದೆ ತಾಯಿ ಹೇಳಿದ್ದನ್ನು ಕೇಳದಂಥ ಮಕ್ಕಳು ಶಿಕ್ಷಕರ ಮಾತನ್ನು ಕೇಳ್ತಾರೆ. ಸೊ ಮಾಸ್ಟರ್ಗಳು ತಿಂದು ಆಮೇಲೆ ಮಕ್ಕಳಿಗೆ ಕೊಡುವಂಥದ್ದು. ಸೊ 1 ವರ್ಷದಿಂದ 19 ವರ್ಷದ ಎಲ್ಲ ಮಕ್ಕಳನ್ನು ಕವರ್ ಮಾಡ್ತಾರೆ ಈ ಫೇಸಲ್ಲಿ. ಸೊ ಎಲ್ಲ ಮಕ್ಕಳು ಈ ಔಷಧಿಯನ್ನು ತಗೊಳ್ಳುವ ರೀತಿಯಲ್ಲಿ ಮಾಡ್ತಾರೆ. ಒಂದು ವೇಳೆ ಆ ದಿವಸ ಮಕ್ಕಳು ಬಂದಿಲ್ಲ, ರಜೆಯಾಗಿದ್ರು, ಯಾವುದೋ ಕಾರಣದಿಂದ ಅವನಿಗೆ ಜ್ವರ ಇದೆ ಅಂದರೆ ಮುಂದಿನ ಮತ್ತೊಂದು ದಿವಸ ಮ್ಯಾಪ್ ಅಪ್ ಡೇ ಅಂತ ಮಾಡ್ತಾರೆ. ಅದು ಬಹುಶಃ 1 ವಾರದ ಕಳೆದ ಬಳಿಕ ಬಹುಶಃ 10ನೇ ತಾರೀಕಿಗೆ ಮಾಡಿದರೆ 17ಕ್ಕೆ ಇನ್ನೊಂದು ಮ್ಯಾಪ್ ಅಪ್ ಡೇ ಅಂತೇಳಿ ಮಾಡಿ ಯಾರಿಗೆ ಕೊಟ್ಟಿಲ್ಲ ಅವರಿಗೆ ಪುನಃ ಈ ಔಷಧಿ ಕೊಟ್ಟು ಅವರಿಗೆ ಈ ಡಿವಾರ್ಮಿಂಗ್ ಅನ್ನೋ ಪ್ರೋಸೆಸ್ಸನ್ನು ಮಾಡ್ತಾರೆ. ಈ ಔಷಧಿ ಏನು ಅಂದರೆ ಅದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ 2 ಮಾತ್ರೆ ಇದೆ. ಆಲ್ಬೆಂಡಜೋಲ್ ಅಂತ ಹೇಳಿ ಹುಳದ ಮದ್ದು ಅಂತ ಹೇಳ್ತಾರೆ. ಆಲ್ಬೆಂಡಜೋಲ್ ಒಂದು ಮಾತ್ರೆ ರೂಪದಲ್ಲಿ ಬರುವಂಥದ್ದು. ಸಾಧಾರಣ 1 ರಿಂದ 2 ವರ್ಷದ ಮಕ್ಕಳಿಗೆ 200 ಮಿಲಿಗ್ರಾಮಿನ ಮಾತ್ರೆ. ಅದು ಆರೋಗ್ಯ ಇಲಾಖೆ ವೈದ್ಯರೇ ನಿರ್ಧರಿಸಿದಂಥ ಡೋಸೇಜ್. ಸಾಮಾನ್ಯವಾಗಿ 200 ಮಿಲಿಗ್ರಾಮ್ 1 ರಿಂದ 2 ವರ್ಷದ ಮಕ್ಕಳಿಗೆ ಕೊಡ್ತಾರೆ. 2 ರಿಂದ 19 ವರ್ಷದ ಮಕ್ಕಳಿಗೆ 400 ಮಿಲಿಗ್ರಾಮ್ ಒಂದು ಡೋಸ್ ಅಷ್ಟೇ, ಸಿಂಗಲ್ ಡೋಸ್. ಈವನ್ ಅಡಲ್ಟ್ಸ್ ವಯಸ್ಕರಿಗೂ ಅಷ್ಟೇ, ವರ್ಷದಲ್ಲಿ ಒಮ್ಮೆ ನಾವು ತಗೊಳ್ತೇವೆ. 400 ಮಿಲಿಗ್ರಾಮ್ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಆಯಿತು. ಅದು ತಗೊಂಡ್ರೆ ನಮ್ಮ ದೇಹವನ್ನು ಶುದ್ಧೀಕರಿಸಿ ದೇಹದಲ್ಲಿರುವ ಎಲ್ಲ ಹುಳಗಳನ್ನು ದೇಹದಿಂದ ಹೊರಹೋಗುವ ರೀತಿಯಲ್ಲಿ ಮಾಡುತ್ತದೆ. ಯಾವುದೇ ರೀತಿಯಂಥ ಅಡ್ಡ ಪರಿಣಾಮ ಇಲ್ಲ, ಯಾವುದೇ ತೊಂದರೆಗಳಿಲ್ಲ ಈ ಮಾತ್ರೆ ತಿನ್ನೋದ್ರಿಂದ. ಬಟ್ ದೇಹ ಶುದ್ಧಿಯಾಗ್ತದೆ, ದೇಹದಲ್ಲಿರುವ ಹುಳ ದೇಹದಿಂದ ಹೊರ ಹೋಗುವಂತೆ ಮಾಡ್ತದೆ. ಸುಮಾರು 75% ಮಂದಿ ಈ ಆಲ್ಬೆಂಡಜೋಲ್ ಮಾತ್ರೆಗೆ ಪರಿಪೂರ್ಣವಾಗಿ ಸ್ಪಂದಿಸ್ತಾರೆ. ಇನ್ನೊಂದು ಕೆಲವು ಮಂದಿಗೆ ಮೆಬೆಂಡಜೋಲ್ ಅಂತ ಬಂದಿದೆ, ಇದೊಂದು ಹೊಸತ್ತು, ಅದರ ನಂತರದ ಮಾತ್ರೆ. ಅದು 500 ಮಿಲಿಗ್ರಾಮ್ ಕೊಡುವಂಥದ್ದು. 15% ಮಂದಿಯಲ್ಲಿ ಅದು ಪರಿಣಾಮಕಾರಿಯಾಗಿದೆ ಅಂತ ಹೇಳಿ ನಮ್ಮ ಸಂಶೋಧನೆಗಳಿಂದ ಅಥವಾ ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಹೆಚ್ಚಾಗಿ ಶಾಲೆಗಳಲ್ಲಿ ಕೊಡುವಂಥದ್ದು ಆಲ್ಬೆಂಡಜೋಲ್ ಅನ್ನೋ ಮಾತ್ರೆ. ಸರ್ಕಾರವೇ ಅದನ್ನು ಸಪ್ಲೈ ಮಾಡ್ತದೆ. ವಿಶೇಷ ಕಾಸ್ಟ್ಲಿ ಏನಿಲ್ಲ, ಅದನ್ನು ಸರ್ಕಾರ ಸಪ್ಲೈ ಮಾಡ್ತದೆ. ಮಕ್ಕಳಿಗೆ ಕೊಡಿಸಿ ತಿನ್ನಿಸುವ ಜವಾಬ್ದಾರಿ ಶಿಕ್ಷಕರಿಗೆ ಮತ್ತು ನಮ್ಮ ಹೆತ್ತವರಿಗೆ ಇರ್ತದೆ. ಈ ರೀತಿ ಮಾಡುವುದರಿಂದ ಮಗು ಪರಿಪೂರ್ಣ ಬೆಳವಣಿಗೆಗೆ ಪೂರಕವಾಗ್ತದೆ. ಕೆಲವೊಮ್ಮೆ ಇದರ ಜೊತೆಗೆ ಇದು ಮಾಡುವುದರ ಜೊತೆಗೆ ಶಾಲೆಗಳಲ್ಲಿ ಈಗ ವೈದ್ಯರು, ಸರ್ಕಾರಿ ವೈದ್ಯರು ಬರ್ತಾರೆ, ವರ್ಷಕ್ಕೊಮ್ಮೆ ವಾರ್ಷಿಕ ತಪಾಸಣೆ ಅಂತ ಮಾಡ್ತಾರೆ. ವಿಶೇಷವಾಗಿ ಮಕ್ಕಳು ರಕ್ತಹೀನತೆ ಇರುವವರು, ಓದಿನಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ, ಪದೇ ಪದೇ ಜ್ವರ ಬರುವಂಥದ್ದು ಅಥವಾ ತುರಿಕೆ ಇದೆ ಅಥವಾ ಇನ್ಯಾವುದೇ ತೊಂದರೆ ಇದೆ, ತಲೆ ಸುತ್ತುವುದು ಅಂಥದ್ದೆಲ್ಲ ಇದ್ದರೆ ಬಹುಶಃ ಅವರ ರಕ್ತ ಪರೀಕ್ಷೆ ಮಾಡ್ತಾರೆ. ರಕ್ತ ಪರೀಕ್ಷೆ ಮಾಡಿ ಅವರಿಗೆ ರಕ್ತಹೀನತೆ ಇದೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂದರೆ ಈ ಔಷಧಿ ಜೊತೆಗೆ ಬಹುಶಃ ಈಗ ಶಾಲೆಗಳಲ್ಲಿ ಈ ಫೆರಸ್ ಸಲ್ಫೇಟ್ ಅನ್ನುವಂಥ ಒಂದು ಕಬ್ಬಿಣದ ಅಂಶ ಇರುವಂಥ ಮಾತ್ರೆ ಕೊಡುವ ಅಭಿಯಾನವನ್ನು ಸರ್ಕಾರ ಶುರು ಮಾಡಿದೆ. ತಿಂಗಳಲ್ಲಿ ಒಮ್ಮೆ ಈ ಮಾತ್ರೆ ಕೊಡುವಂತಹ ಅದು ಕಬ್ಬಿಣದ ಅಂಶ ಇರುವಂಥ ಮಾತ್ರೆ ಕೊಡುವಂಥದ್ದು ಸ್ವಯಂ ವೈದ್ಯಕಾರಿಕೆ ಮಾಡಬಾರ್ದು. ಶಾಲೆಗಳಲ್ಲಿ ಪರೀಕ್ಷೆ ಮಾಡಿದ ಬಳಿಕ ರಕ್ತಹೀನತೆ ಇದೆ ಅಂತ ಆದ ಕೂಡಲೇ ವೈದ್ಯರೇ ಬಂದು ಕೊಡ್ತಾರೆ. ಅದು ತಂದೆಯವರಿಗೆ, ಮನೆಯವರನ್ನು ಕರೆದು, ಹೆತ್ತವರನ್ನು ಕರೆದು ಕೊಟ್ಟು ಅದನ್ನು ಕೊಡುವಂಥದ್ದು. ಕೆಲವೊಂದು ಮಕ್ಕಳಿಗೆ ವೈಟಮಿನ್ಗಳ ಕೊರತೆ ಇದೆ ಅಂತೇಳಿ ಆದರೆ ಫೋಲಿಕ್ ಆಸಿಡ್ ಮತ್ತು ವೈಟಮಿನ್ B12 ಅಂತ ಔಷಧಿನೂ ಇರುತ್ತೆ. ಅದನ್ನು ಸಹ ಹೆತ್ತವರನ್ನು ಕರೆಸಿ ಅವರಿಗೆ ಮನವರಿಕೆ ಮಾಡಿ, ನೋಡಿ ನಿಮ್ಮ ಮಕ್ಕಳಿಗೆ ಅಪೌಷ್ಟಿಕತೆ ಇದೆ, ಹುಳದ ಬಾಧೆ ಇತ್ತು, ಅದಕ್ಕೆ ಮದ್ದು ಕೊಟ್ಟಿದ್ದೇವೆ, ಇನ್ನು ಈ ಔಷಧಿ ನೀವು ತಗೊಳ್ಬೇಕು ಅಂತೇಳಿ ಶಿಕ್ಷಕರ ಸಮ್ಮುಖದಲ್ಲಿ ಹೆತ್ತವರಿಗೆ ಹೇಳಿ ಅವರಿಗೆ ಮನವರಿಕೆ ಮಾಡಿ ಕೊಡುವಂಥದ್ದು. ಒಟ್ಟಿನಲ್ಲಿ ಈ ಅಭಿಯಾನದ ಮುಖಾಂತರ ಪರಿಪೂರ್ಣವಾಗಿ ಮಕ್ಕಳು ಈ ಜಂತು ಹುಳದ ಬಾಧೆಗಳಿಂದ ವಿಮುಖರಾಗಿ ಸಮಾಜದ ಒಳ್ಳೆ ಪ್ರಜೆ ಆಗಬೇಕು ಅಂತ ಹೇಳುವ ಪರಿಪೂರ್ಣವಾದಂಥ ಅರ್ಥಪೂರ್ಣವಾದಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಜನರು, ಹೆತ್ತವರು, ಶಿಕ್ಷಕರು, ಮಕ್ಕಳು ಎಲ್ಲರೂ, ಸಮಾಜದ ಜನರು ಇದಕ್ಕೆ ಕೈ ಜೋಡಿಸಿದರೆ ಬಹುಶಃ ಈ ಏನು ಅಭಿಯಾನ ಏನಿದೆ, ತಾವು ಏನು ಹೇಳಿದ್ರಿ ಪಲ್ಸ್ ಪೋಲಿಯೋದಲ್ಲಿ ಎಲ್ಲ ಈ ಪೋಲಿಯೋ ರೋಗವನ್ನೇ ಪೋಲಿಯೋ ಮುಕ್ತ ದೇಶವನ್ನಾಗಿ ಜಗತ್ತಾಗಿ ಮಾಡಿದ ಹಾಗೆ ಹಂತದಲ್ಲಿ ನಾವು ಅಷ್ಟೇ ಈ ಹುಳ ಮುಕ್ತವಾದಂಥ ಸಮಾಜವನ್ನು ನಾವು ನಿರ್ಮಿಸ್ಬೋದು ಅಂತ ಹೇಳುವ ಪರಿಕಲ್ಪನೆ ಇದರಲ್ಲಿ ಅಡಗಿದೆ. ಈ ಎಲ್ಲ ಮಾತ್ರೆಗಳು ಈಗ ಸರ್ಕಾರದ ಯೋಜನೆ ರೀತಿಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾರೆ. ಉಚಿತವಾಗಿ ಕೊಡುವಂಥದ್ದು, ಉಚಿತವಾಗಿ ಸರ್ಕಾರವೇ ಸಪ್ಲೈ ಮಾಡ್ತದೆ. ಸರ್ಕಾರದ ಮುಖಾಂತರ ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಈ ಮಕ್ಕಳ ಶಿಶು ಕಲ್ಯಾಣ ಇಲಾಖೆ ಉಚಿತವಾಗಿ ಕೊಡುವಂಥದ್ದು. ಒಂದು ಡೋಸ್ ಅಷ್ಟೇ. ಇದರಲ್ಲಿ ನೀವು 10 ಸಲ ಮಾತ್ರೆ ತಿನ್ನಬೇಕು ಅಂತಿಲ್ಲ, ಒಂದು ಮಾತ್ರೆ ತಗೊಂಡ್ರೆ ಆಯಿತು, ಮುಗಿದೋಯ್ತು. ವರ್ಷಕ್ಕೊಮ್ಮೆ ಈ ಮಾತ್ರೆ ಕೊಟ್ಟಾಗ ವರ್ಷದಲ್ಲಿ ಒಮ್ಮೆ ಮಾಡ್ತಾರೆ. ಇದು ವರ್ಷದಲ್ಲಿ 2 ಬಾರಿ ಮಾಡ್ತಾರೆ, ಬಹುಶಃ ಫೆಬ್ರವರಿನಲ್ಲಿ ಮತ್ತು ಆಗಸ್ಟ್ನಲ್ಲಿ ಮಾಡ್ತಾರೆ. ಒಮ್ಮೆ ಮಿಸ್ ಆದ ಮಕ್ಕಳಿಗೆ ವರ್ಷದಲ್ಲಿ 2 ಬಾರಿಯನ್ನು ತಗೊಳ್ಬೋದು, ಏನು ತೊಂದರೆ ಇಲ್ಲ. ಈ ಮಾತ್ರೆ ತಿನ್ನೋದ್ರಿಂದ ಯಾವುದೇ ಅಡ್ಡ ಪರಿಣಾಮ ಏನಿಲ್ಲ. ನಿಮ್ಮ ದೇಹದಲ್ಲಿರುವಂಥ ಹುಳಗಳು ವಿಮುಕ್ತಿಗೊಂಡು ನೀವು ಅದರಿಂದ ಆರೋಗ್ಯವಂತ ವ್ಯಕ್ತಿ ಆಗಲಿಕ್ಕೆ ಪೂರಕವಾಗ್ತದೆ. ನಾವು ಹೇಳೋದನ್ನು ಕೇಳಿದ್ದೇವೆ, ಅಥವಾ ನಾವು ಕೂಡ ಸಣ್ಣವರಿರೋ ತಗೊಳ್ತಾ ಇದ್ದೆವು. ವರ್ಷಕ್ಕೆ 2 ಬಾರಿ ತಗೊಂಡ್ರೆ ಒಳ್ಳೆಯದು ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ. ಹೌದು, ವರ್ಷಕ್ಕೆ 2 ಬಾರಿ ಮೊದಲು ಕೊಡ್ತಾ ಇದ್ರು, ಈಗಲೂ ಕೊಡ್ತಾ ಇದ್ದಾರೆ.
ಮೊದಲು ಇಷ್ಟೊಂದು ಪರಿಪೂರ್ಣವಾಗಿ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ, ಸರ್ಕಾರದ ಸಪ್ಲೈನೂ ಇರ್ತಾ ಇರಲಿಲ್ಲ. ನಾವು ಸಣ್ಣದಾಗಿರುವಾಗ ನಾವು ವೈದ್ಯರ ಬಳಿ ಹೋದಾಗ ಈ ತೊಂದರೆಗಳು ಇದ್ದವರಿಗೆ ಮಾತ್ರ ಕೊಡ್ತಾ ಇದ್ರು. ಏನಂದರೆ ಈ ಮಲ ವಿಸರ್ಜಿಸುವಾಗ ಗುದದ್ವಾರದಲ್ಲಿ ತುರಿಕೆ, ಚರ್ಮದಲ್ಲಿ ಅಲರ್ಜಿ ಆಗುವಂಥದ್ದು, ತುರಿಕೆ ಆಗುವಂಥದ್ದು, ಇಂಥ ತೊಂದರೆಗಳು ಇರುವವರಿಗೆ ಮಾತ್ರ ಶಾಲೆಗೆ ವೈದ್ಯರು ಬಂದು ಚಿಕಿತ್ಸೆ ಮಾಡಿ ಅಂಥವರಿಗೆ ಮಾತ್ರ ಕೊಡ್ತಾ ಇದ್ರು. ಈಗ ಏನು ಮಾಡಿದೆ ಸರ್ಕಾರ, ಎಲ್ಲರಿಗೂ ತಾರತಮ್ಯ ಮಾಡಿದೆ, ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ವಯಸ್ಸಿನ ಎಲ್ಲ ಮಕ್ಕಳಿಗೂ ಕೊಟ್ಟು ಬಹುಶಃ ಒಂದು ಹುಳಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವಾರದಲ್ಲಿ ಈ ಶಾಲೆಯಲ್ಲಿ ಅಭಿಯಾನ ನಡೀತಾ ಇದೆ. ಹಾಗಿದ್ರೆ ಶಾಲಾ ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಏನು ಸಂದೇಶ ಕೊಡ್ತೀರಿ ನೀವು? ನೋಡಿ, ಹುಳ ಅನ್ನೋದು ಬಹಳ ಒಂದು ವಿಶೇಷವಾದಂಥ ಅರ್ಥ ಬರುವಂಥ ಒಂದು ಶಬ್ದ. ಹುಳ ಕೆಲವರು ಮಾತಿಗೆ ಹೇಳ್ತಾರೆ, ಅವನ ತಲೆಗೆ ಒಂದು ಹುಳ ಹೊಕ್ಕಿದೆ ಅಂತೇಳಿ. ಅದಕ್ಕೆ ಸಂಶಯ ಪಿಶಾಚಿ ಅಂತ ಹೇಳ್ತಾರೆ. ಈ ಹುಳ ಅನ್ನೋದು ನಮ್ಮ ತಲೆಯೊಳಗೆ ಹೋದರೂ ಸಹ ಕಷ್ಟನೇ, ನಮ್ಮ ದೇಹದೊಳಗೆ ಹೋದ್ರೂ ಕಷ್ಟನೇ. ದೇಹದೊಳಗೆ ಹೋದಂಥ ಹುಳಕ್ಕೆ ಪರಿಹಾರ ಇದೆ, ಆದರೆ ತಲೆಯೊಳಗೆ ಹೋದಂಥ ಹುಳಕ್ಕೆ ಪರಿಹಾರ ಖಂಡಿತವಾಗಿಯೂ ಇಲ್ಲ. ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಹುಳಗಳು ನಮ್ಮ ದೇಹಕ್ಕೆ ಸೇರಿದರೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಸಹ ತೊಡಕುಂಟು ಮಾಡ್ತದೆ. ಒಬ್ಬ ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ, ಅದು ಭೌತಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಮಾನಸಿಕ ಡೆವಲಪ್ಮೆಂಟಿಗೆ, ಬೆಳವಣಿಗೆಗೆ ಖಂಡಿತವಾಗಿ ಮಾರಕವಾಗ್ತದೆ. ಸೊ ನಾವೆಲ್ಲ ಸೇರಿ ಈ ಹುಳಗಳು ನಮ್ಮ ಹೊಟ್ಟೆಗೂ ಸೇರೋದು ಬೇಡ, ತಲೆಯೊಳಗೂ ಸೇರೋದು ಬೇಡ. ಹೊಟ್ಟೆ ಸೇರಿದ ಹುಳವನ್ನು ನಾವು ಈ ರೀತಿಯ ಸರ್ಕಾರದ ಕಾರ್ಯಕ್ರಮಗಳ ಮುಖಾಂತರ ಜನರು, ನಿಮಗೆ ಗೊತ್ತಿಲ್ಲದ್ರೆ ನಿಮ್ಮ ಪಕ್ಕದ ಮನೆಯವರಿಗೆ ಹೇಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ಎಲ್ಲಿ ಮಕ್ಕಳಿದ್ದರೆ ಕೇಳಿ, ಹುಳದ ಮದ್ದು ತಗೊಂಡಿದ್ದೀರಾ ಅಂತೇಳಿ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಹೇಳಿ ಈ ರೀತಿ ಮಾಡಿದರೆ ಬಹುಶಃ ನಾವು ಒಂದು ಹುಳಮುಕ್ತ ಸಮಾಜವನ್ನು ಮಾಡಿ ಒಂದು ಆರೋಗ್ಯಪೂರ್ಣ ಜೀವನ ಶೈಲಿಯನ್ನು ಅನುಸರಿಸಿದರೆ, ಒಂದು ಸುಂದರವಾದ ಸದೃಢವಾದ ಸಮಾಜವನ್ನು ನಿರ್ಮಿಸಿದರೆ ಭವ್ಯ ಭಾರತದ ಗಾಂಧೀಜಿ ಕಂಡಂಥ ರಾಮರಾಜ್ಯದ ಬರುವ ದಿನಗಳು ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ, ಸರ್ಕಾರದ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಿಮ್ಮ ಸಹಕಾರ ಇದಕ್ಕೆ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ರಾಷ್ಟ್ರೀಯ ಜಂತುಹುಳ ನಿರ್ವಹಣಾ ಸಪ್ತಾಹ ಈ ವಾರದಲ್ಲಿ ಆಚರಣೆ ಆಗ್ತಾ ಇದೆ. ಯಾಕೆ ಆಚರಣೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಹಂಚಿಕೊಂಡರು. ನಮ್ಮ ಮನೆಯ ಮಕ್ಕಳು, ವಿಶೇಷವಾಗಿ ಬೆಳೆಯುವ ಮಕ್ಕಳು, ನಾಳಿನ ನಮ್ಮ ದೇಶದ ಪ್ರಜೆಗಳು, ಅವರು ಆರೋಗ್ಯವಂತರಾಗಬೇಕು ಎನ್ನುವಂತಹ ಒಂದೇ ಒಂದು ಒಳ್ಳೆಯ ಉದ್ದೇಶದಿಂದ ಉಚಿತವಾಗಿ ಇದಕ್ಕೆ ಬೇಕಾದಂತಹ ಔಷಧಿಗಳನ್ನು ಶಾಲೆಯ ಮುಖಾಂತರ ವಿತರಿಸಿಕೊಂಡು, ಅದಕ್ಕಾಗಿ ವಿಶೇಷವಾದಂತಹ ತಂಡವನ್ನೇ ರಚಿಸಿಕೊಂಡು ಈ ಅಭಿಯಾನ ನಡೀತಾ ಇದೆ. ನಮ್ಮ ಮಕ್ಕಳು, ನಮ್ಮ ದೇಶ ಒಳ್ಳೆಯದಾಗಲಿ, ನಮ್ಮ ಮಕ್ಕಳು ಒಳ್ಳೆಯದಾದರೆ ದೇಶ ಒಳ್ಳೆಯದಾಗುತ್ತದೆ ಎನ್ನುವಂತಹ ಈ ಒಂದು ಸಂದೇಶದೊಂದಿಗೆ ಎಲ್ಲ ಮಕ್ಕಳು ಈ ಒಂದು ಔಷಧವನ್ನು ತೆಗೆದುಕೊಳ್ಳುವಂತಾಗಲಿ, ಜಂತು ಹುಳುವಿನ ಬಾಧೆಯಿಂದ ಈ ದೇಶ ಮುಕ್ತವಾಗಲಿ. ಹೇಗೆ ಪಲ್ಸ್ ಪೋಲಿಯೋ ಇವತ್ತು ನಮ್ಮ ದೇಶದಿಂದ ಮಾತ್ರವಲ್ಲ, ವಿಶ್ವದಾದ್ಯಂತ ನಿರ್ವಹಣೆಯಿಂದ ಅದು ನಿರ್ಮೂಲನ ಆಗಿದೆಯೋ ಅದೇ ರೀತಿ ಜಂತು ಹುಳವು ಕೂಡ ನಿರ್ವಹಣೆಯಿಂದಾಗಿ ನಿರ್ಮೂಲನ ಆಗಲಿ ಅಂತ ಕೇಳಿಕೊಳ್ತಾ ಈ ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕಾಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ಕಾರ ಡಾಕ್ಟರ್.